ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ ಬಳಗ ಇದರ ಪ್ರಸ್ತುತಿಯೊಂದಿಗೆ ಸೀತಾರಾಮ ಗೋಮಾತಾ ಸೇವಾಶ್ರಮ ಇದರ ಸಹಕಾರದಲ್ಲಿ ಮತ್ತು ಅದರ ಸಂಚಾಲಕರು ಯೋಗ ಗುರುಗಳು ಯೋಗಾಚಾರ್ಯ ಶ್ರೀಯುತ ಪುಂಡರೀಕಾಕ್ಷ ಬೆಳ್ಳೂರು ಇವರಿಂದ 18 ದಿನಗಳ ಯೋಗ ದರ್ಶನ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಕಾರ್ಯಕ್ರಮ ಜೂನ್ 5 ತಾರೀಕಿನಂದು ಇದೇ ಹೊಸಕುರಲ್ನ ಸ್ಟುಡಿಯೋದಲ್ಲಿ ಉದ್ಘಾಟನೆಗೊಂಡು ಪ್ರತಿದಿನ ಬೆಳಿಗ್ಗೆ ವಾಹಿನಿಯಲ್ಲಿ 7:10ರಿಂದ 7:30ರವರೆಗೆ 18 ಸಂಚಿಕೆಗಳು ಪ್ರಸಾರ ಆಗಿವೆ. ಅದರ ಸಮಾರೋಪ ಮತ್ತು ವಿಶ್ವ ಯೋಗ ದಿನದ ಅಂಗವಾಗಿ 3 ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿದರು. 3 ವಿಭಾಗ 2 ಹಂತದಲ್ಲಿ, ಅಂದರೆ ಮಹಿಳಾ ವಿಭಾಗ ಮತ್ತು ಪುರುಷರ ವಿಭಾಗ. 20 ವರ್ಷದ ಒಳಗಿನವರಿಗೆ, 20ರಿಂದ 40 ವರ್ಷದ ಒಳಗಿನವರಿಗೆ, 40ರಿಂದ ಮೇಲ್ಪಟ್ಟು, ಹೀಗೆ 3 ಹಂತದಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ. ಒಟ್ಟು 6 ಸ್ಪರ್ಧೆಗಳು, 6 ಬಹುಮಾನಗಳು, 6ರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂತ ಹೇಳಿಕೊಂಡು 18 ಜನ ವಿಜೇತರು ಮತ್ತು ಸಮಾಧಾನಕರ ಬಹುಮಾನಗಳು ಇತ್ಯಾದಿಯನ್ನು ವಿತರಿಸುವಂತಹ ಒಂದು ಸಮಾರೋಪ ಕಾರ್ಯಕ್ರಮ. ಆದರೆ ಕೊರೋನಾ ಲಾಕ್ಡೌನ್ ಮತ್ತೆ ಮುಂದುವರಿದ್ದರಿಂದ ಬಹುಮಾನಗಳನ್ನು ನಾವಿಲ್ಲಿ ವಿತರಿಸುವುದಿಲ್ಲ. ಆದರೆ ಸಾಂಕೇತಿಕವಾಗಿ ಈ ಒಂದು ಯೋಗದ 18 ಸರಣಿ ಕಾರ್ಯಕ್ರಮಗಳು ಮತ್ತು ಯೋಗ ಸ್ಪರ್ಧೆಯ ವಿಜೇತರ ಹೆಸರನ್ನು ಉದ್ಘೋಷಿಸುವ ಮೂಲಕವಾಗಿ ಸಮಾರೋಪ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಈ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ರತ್ನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಆಂಗ್ಲ ಮಾಧ್ಯಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸ್ತಿರುವಂತಹ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಯೋಗದ ಬಗ್ಗೆ ಮತ್ತು ನಮ್ಮ ಈ ಕಾರ್ಯಕ್ರಮಗಳ ಬಗ್ಗೆ ಸಂದೇಶವನ್ನು ಕೊಡಲಿಕ್ಕೆ ನಮ್ಮ ಆತ್ಮೀಯರು ಕುಂಪಾಲ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾಗಿ ಸತತ 25ನೇ ವರ್ಷದ ದಾಖಲೆಯ ಹಂತದಲ್ಲಿ ಅವರಿದ್ದಾರೆ. ಈ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ಅವರು ಕೊರೋನಾ ಇದ್ದರೂ ಕೂಡ ಕೊರೋನಾದ ಪರಿಸ್ಥಿತಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಶ್ರೀಯುತ ಸತೀಶ್ ಕುಂಪಲರವರು ರಾಜಕೀಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಿರುವಂಥವರು. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಹರಿದಾಸ್ ಮಾಡೂರು ಅವರು ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ನ ಮೂಲಕವಾಗಿ ಉದ್ಯಮಿಯಾಗಿ, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಪ್ರಖಂಡದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇದೀಗ ಪ್ರಸ್ತುತ ಗೌರವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಕಾರ ನೀಡುವವರು. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅತಿಥಿಯಾಗಿ ನಮ್ಮೊಂದಿಗೆ ಇನ್ನೋರ್ವ ಯುವಕ ಶ್ರೀಯುತ ಪ್ರಶಾಂತ್ ಕಾಪಿಕಾಡ್ರವರು ಉದ್ಯಮಿಯಾಗಿ ಉಳ್ಳಾಲ ನಗರಸಭೆಯ ಮಾಜಿ ನಾಮನಿರ್ದೇಶಿತ ಸದಸ್ಯರಾಗಿ ಅವರೆಲ್ಲರಿಗೂ ಪರಿಚಿತರು. ಅದೇ ರೀತಿಯಾಗಿ ಅವರ ಕಾಪಿಕಾಡ್ನ ಮನೆಯಲ್ಲಿ ಇತ್ತೀಚಿನ ಕೆಲವು ವರ್ಷಗಳಿಂದ ಶ್ರೀ ಮಂತ್ರ ದೇವತೆ ಮತ್ತು ಪರಿವಾರ ದೈವಗಳ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಶ್ರೀ ಮಂತ್ರ ದೇವತೆಯ ಪ್ರಧಾನ ಅರ್ಚಕರಾಗಿಯೂ ಅವರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪರಿಹಾರ ಕೇಳಲಿಕ್ಕೆ ಬಂದಂತಹ ಕಷ್ಟ ಕಾರ್ಪಣ್ಯಗಳಿಂದ ಬಂದಂತಹವರಿಗೆ ಸಮಸ್ಯೆಯ ಪ್ರಶ್ನಾಚಿಂತನೆಯ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅವರಿಗೆ ಮೊನ್ನೆ ಆದಿತ್ಯವಾರ ತಾನೇ ಮುದ್ರಾ ದೀಕ್ಷೆಯ ಕಂಕಣ, ಅಂದರೆ ಬಳೆ ಇಡುವಂತಹ, ನಾವು ಹೆಚ್ಚಾಗಿ ಕೇಳುವಾಗ ಗಡಿ ಪ್ರಧಾನ ಅಂತ ಹೇಳ್ತೇವೆ, ಇಲ್ಲಿ ಕ್ಷೇತ್ರ ಸಾನ್ನಿಧ್ಯ ಅವರ ಕುಟುಂಬದಾದ್ದರಿಂದ ಬಳೆ ಇಡುವಂತಹ ಆ ಒಂದು ಮುದ್ರಾ ದೀಕ್ಷೆಯ ಕಾರ್ಯಕ್ರಮ ಕೂಡ ಕಳೆದ ಆದಿತ್ಯವಾರ ಶ್ರೀ ಕೊರಗಜ್ಜನ ಕಟ್ಟೆಯ ನೂತನ ಕಟ್ಟೆಯ ಪ್ರತಿಷ್ಠೆಯೊಂದಿಗೆ ನಡೆಯಿತು. ಶ್ರೀಯುತ ಪ್ರಶಾಂತ್ ಕಾಪಿಕಾಡ್ರವರು, ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಿದ್ದರೆ ನಮಗೆ ಪ್ರೇರಣೆ ಕೊಟ್ಟವರು, ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು, ಯೋಗದ ಆ ಒಂದು ಕೈಪಿಡಿಯನ್ನು ಮಾರ್ಗದರ್ಶನವನ್ನು ನೀಡಿದವರು ಶ್ರೀಯುತ ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರವರು. ಸೀತಾರಾಮ ಗೋಮಾತಾ ಸೇವಾಶ್ರಮ ಇದರಲ್ಲಿ ಅವರು ಪ್ರಧಾನರಾಗಿ ಯೋಗ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಸಂಚಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಮಾತುಗಾರರು, ಭಜನಾಕಾರರು. ವಿಶೇಷವಾಗಿ ಶ್ರೀರಾಮ ಸತ್ಸಂಗ ಎನ್ನುವಂತಹ ಒಂದು ಸರಣಿಯಲ್ಲಿ 1 ತಿಂಗಳ ಕಾಲ ಅವರು ಶ್ರೀರಾಮನ ಹರಿಕಥೆಯನ್ನು, ಅವರು ಒಳ್ಳೆಯ ಹರಿಕಥಾ ಕೀರ್ತನಕಾರರು, ಶ್ರೀರಾಮನ
ಆ ಒಂದು ಜೀವನ ಚರಿತ್ರೆಯ ಹರಿಕಥೆಯನ್ನು ಶ್ರೀರಾಮ ಕಥಾ ಸತ್ಸಂಗದ ಮೂಲಕವಾಗಿ 1 ತಿಂಗಳು ಅವರು ನಡೆಸಿಕೊಡ್ತಾರೆ. ಶ್ರೀಯುತ ಪುಂಡರೀಕಾಕ್ಷ ಬೆಳ್ಳೂರವರು ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟವರು ನಮಗೆ ನಮ್ಮ ಈಗಿನ ಉಳ್ಳಾಲ ಪ್ರಖಂಡದ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ಶ್ರೀಯುತ ಬಿ ನಾರಾಯಣ ಕುಂಪಾಳ್ರವರು ನಮ್ಮೊಂದಿಗೆ ಇರಬೇಕಿತ್ತಾದರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ಅವರು ಇಲ್ಲಿಂದ ತೆರಳಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ನೆನಪಿಸಿಕೊಳ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇದೀಗ ಈ ಒಂದು ಯೋಗ ದರ್ಶನ ಎನ್ನುವಂತಹ ಕಾರ್ಯಕ್ರಮ ಹೊಸಕುರಲ್ ವಾಹಿನಿಯಲ್ಲಿ ಮತ್ತು ಅಂತರ್ಜಾಲದಲ್ಲಿ ಮೂಡಿ ಬರಲಿಕ್ಕೆ ಪ್ರೇರಣೆ ಕೊಟ್ಟಂತಹ ಶ್ರೀಯುತ ಪುಂಡರೀಕಾಕ್ಷ ಬೆಳ್ಳೂರವರು ಈ ಕಾರ್ಯಕ್ರಮವನ್ನು ಯಾವ ರೀತಿ ನಡೆಸಬೇಕು, ಹೇಗೆ ನಡೆಸಬೇಕು ಎನ್ನುವಂತಹ ಚಿಂತನೆಯನ್ನು ಮಾಡಿಕೊಂಡಾಗ ವಾಹಿನಿಯ ಮೂಲಕ ನಡೆಸುವ, ಯಾಕೆಂದರೆ ಲಾಕ್ಡೌನ್ ಇದ್ದ ಕಾರಣದಿಂದಾಗಿ ಇದನ್ನು ಎಲ್ಲಿಯೂ ಹೀಗೆ ಪ್ರಸ್ತುತ ಮಾಡುವ ಹಾಗಿಲ್ಲಾಯಿತು. ಆದರೆ ಜನರಿಗೆ ಒಂದು ಯೋಗದ ಒಂದು ಮಾರ್ಗದರ್ಶನ ಮುಟ್ಟಬೇಕಿತ್ತು. ವಿಶೇಷವಾಗಿ ಜೂನ್ 21 ತಾರೀಕು ವಿಶ್ವ ಯೋಗ ದಿನವನ್ನು ನಾವು ಹೆಮ್ಮೆಯಿಂದ ಆಚರಿಸಿಕೊಳ್ತಾ ಇದ್ದೇವೆ. ಯಾಕೆಂದರೆ ಯೋಗವನ್ನು ಜಗತ್ತಿಗೆ ಕೊಟ್ಟದ್ದು ಭಾರತ. ಆ ರೀತಿಯಾಗಿ ಯೋಗವನ್ನು ಜಗತ್ತಿಗೆ ಕೊಟ್ಟಂತಹ ಈ ಭಾರತದ ಆ ಒಂದು ಮಹತ್ ಸಾಧನೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ನಮ್ಮ ಈಗಿನ ಪ್ರಧಾನಮಂತ್ರಿ ಶ್ರೀಯುತ ನರೇಂದ್ರ ಮೋದಿಯವರು. ವಿಶ್ವದಲ್ಲಿ ಯೋಗಕ್ಕೊಂದು ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟರು. ಆ ದಿನದ ನೆನಪಿಗೋಸ್ಕರ 18 ದಿನಗಳ ಸರಣಿ ಕಾರ್ಯಕ್ರಮ ಹೊಸಕುರಲ್ನಲ್ಲಿ ಪ್ರಕಟ ಆಯಿತು, ಪ್ರದರ್ಶನ ಆಯಿತು, ಪ್ರಸಾರ ಆಯಿತು. ಇದನ್ನು ನಡೆಸಿಕೊಟ್ಟಂತಹ, ಇದಕ್ಕೆ ಪ್ರೇರಣೆ ಕೊಟ್ಟಂತಹ ಶ್ರೀಯುತ ಪುಂಡರೀಕಾಕ್ಷ ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರು ಇವರು ಇದೀಗ ಈ ಒಂದು ಯೋಗ ದರ್ಶನದ ಬಗ್ಗೆ ಪ್ರಾಸ್ತಾವಿಕವಾದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಗೆಲ್ಲ ಗೊತ್ತು ಯೋಗ ಎಲ್ಲ ರೋಗವನ್ನು ಪರಿಹಾರ ಮಾಡುತ್ತೆ ಅಂತ. ಶರೀರ, ಮನ, ಬುದ್ಧಿ ಆ ಮೂರಕ್ಕೂ ಬೇಕಾದಂತಹ ಶಕ್ತಿಯನ್ನು ಯೋಗಶಾಸ್ತ್ರ ಮಾತ್ರ ಕೊಡಬಲ್ಲುದು. ಪ್ರಪಂಚದಲ್ಲಿ ಇನ್ಯಾವುದೂ ಕೂಡ ಇದಕ್ಕೆ ಸರಿಸಾಟಿ ಎಂಬುದಿಲ್ಲ. ಇದನ್ನು ಜಗತ್ತಿಗೆ ಕೊಟ್ಟವರು ಭಾರತದಲ್ಲಿ ಹುಟ್ಟಿರುವ ಪತಂಜಲಿ ಮಹಾಮುನಿಗಳು. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಾಂ ಸಹಸ್ರ ಶೀರ್ಷಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಈ ರೀತಿ ಅವರನ್ನು ವರ್ಣಿಸ್ತೇವೆ. ಇನ್ನು ಅವರು ಬರೀ ಯೋಗವನ್ನು ಮಾತ್ರ ಪ್ರಪಂಚಕ್ಕೆ ಕೊಟ್ಟದ್ದಲ್ಲ, ಅವರು 3 ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ, ಬರೀ ಒಂದು ಮಾತ್ರ ಅಲ್ಲ. ಅದರಲ್ಲಿ ಒಂದನೆಯದು ಯೋಗಶಾಸ್ತ್ರ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ ಅಂತ ಹೇಳ್ತೀವಿ. ಅಂದರೆ ಯೋಗ ಶಾಸ್ತ್ರದಿಂದ ಚಿತ್ತ ಚಾಂಚಲ್ಯಕ್ಕೆ ಬೇಕಾಗಿರ್ತಕ್ಕಂತಹ ವಿಷಯವನ್ನು ಅವರು ಕೊಟ್ಟಿದ್ದಾರೆ. ಎರಡನೇದು ವ್ಯಾಕರಣ ಶಾಸ್ತ್ರ. ನಾವು ಪಾಣಿನಿಯ ಹೆಸರೆಲ್ಲ ಕೇಳ್ತೇವೆ, ಆದರೆ ಪಾಣಿನಿಯ ಅದೇ ಕಾಲದಲ್ಲಿ ಪತಂಜಲಿ ಮಹಾಮುನಿಗಳು ಈ ವ್ಯಾಕರಣ ಶಾಸ್ತ್ರವನ್ನು ಅಕ್ಷರದಿಂದ ಪದಗಳು, ಪದದಿಂದ ವ್ಯಾಕರಣ ಅದನ್ನು ಕೊಟ್ಟವರು ಕೂಡ ಪತಂಜಲಿ ಮಹಾಮುನಿಗಳು. ಇನ್ನು ಆಯುರ್ವೇದ, ನಾವೀಗ ಇರುವಂಥ ಬೇರೆ ಮೆಡಿಸಿನ್ ಎಲ್ಲ ತಗೊಳ್ತೀವಲ್ಲ, ಅದರ ಪರಿಣಾಮ ಗೊತ್ತಿದೆ ನಮಗೆ, ಅದರ ಅಡ್ಡ ಪರಿಣಾಮ ಏನು, ಅದರಿಂದ ಏನೇನು ತೊಂದರೆ ಆಗುತ್ತೆ. ಇನ್ನು ಕಾಲಿಗೊಂದು ಡಾಕ್ಟ್ರು, ಕೈಗೊಂದು ಡಾಕ್ಟ್ರು, ಕಿವಿಗೊಂದು ಡಾಕ್ಟ್ರು, ಹೀಗೆ ಬೇರೆ ಬೇರೆ ಡಾಕ್ಟ್ರುಗಳು ಬಂದಿದ್ದಾರೆ. ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ಬರೀ ನಾಡಿ ಹಿಡ್ಕೊಂಡು ಅವರು ಅದನ್ನು ಹೇಳ್ತಾರೆ, ನಿಮಗೆ ಯಾವ ರೋಗ ಇದೆ ಏನು ಅಂತ. ಇನ್ನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದರೆ ಕೆಲವರು ಮೈ ಮುಟ್ಟಲಿಕ್ಕೆ ಬೇಡದೇವರು, ಅಂದರೆ ಅದನ್ನು ಮೈ ಮುಟ್ಟಿದರೆ ಅಪರಾಧ ಅಂತೇಳುವಂಥವರು ಅವರನ್ನು ಒಳಗಡೆ ಮಲಗಿಸಿ ಅವರ ಕೈಗೊಂದು ದಾರ ಕಟ್ಟಿ ಆ ದಾರವನ್ನು ಹಿಡ್ಕೊಂಡು ಅವರ ನಾಡಿ ಮಿಡಿತ ನೋಡಿ ಆಯುರ್ವೇದದಲ್ಲಿ ಮದ್ದು ಕೊಡುವವರಿದ್ದಾರೆ. ಅಂದರೆ ಇಂತಹ ಒಂದು ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಂಥವರು ಅವರು ಪತಂಜಲಿ ಮಹಾಮುನಿಗಳು. ಇಂತಹ 3 ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಯೋಗಶಾಸ್ತ್ರ ಈ 3ರಲ್ಲಿ ಒಂದದು. ಇದಕ್ಕೆ 8 ಮೆಟ್ಟಿಲುಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇತಿ ಅಷ್ಟಾಂಗ ಯೋಗ. ನಾನು ನಿನ್ನೆ ಬೆಳಗ್ಗೆ ಒಂದು ಸಣ್ಣ ವಿಷಯವನ್ನು ಮಾತನಾಡಿ ಅದನ್ನು ನಿನ್ನೆ ಹರಿಯಬಿಟ್ಟಿದ್ದೆ. ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂದಿದೆ. ಸ್ವಲ್ಪ ನೀವು ಸಿಕ್ಕಿದರೆ ಅದನ್ನು ನೋಡೋದು ಒಳ್ಳೆಯದು. ಅದರಲ್ಲಿ ನಾನೊಂದು ಕರೆ ಕೊಟ್ಟಿದ್ದೇನೆಂದರೆ, ಈ ಯೋಗವನ್ನು ಸರ್ಕಾರದ ಕಡೆಯಿಂದ ಎಲ್ಲರಿಗೆ ಕಲಿಸಿದರೆ ತುಂಬ ಒಳ್ಳೆಯದು. ಯಾಕೆ ಅಂತ ಕೇಳಿದರೆ, ಈ ದೇಶದಲ್ಲಿ ಬ್ರಿಟಿಷರು ಬರೋದಕ್ಕಿಂತ ಮೊದಲು ಇಲ್ಲಿ ಅನ್ನ ಮಾರಾಟ ಆಗ್ತಿರಲಿಲ್ಲ. ಅನ್ನ ಮಾರಾಟ ಅಂತ ಇಲ್ಲ, ಮದ್ದು ಮಾರಾಟ ಆಗ್ತಿರಲಿಲ್ಲ. ಆಮೇಲೆ ಏನಾಯ್ತು, ಈಗ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲುಗಳು ಅನ್ನ ಮಾರಾಟ ಆಗುವಂಥದ್ದು, ಇನ್ನು ಮದ್ದು ಮಾರಾಟ ಆಗುವಂಥದ್ದು. ಅದರ ಪರಿಣಾಮ ನಾವೀಗೆಲ್ಲ ಅನುಭವಿಸ್ತಾ ಇರೋದು. ಯಾರಿಗೂ ಮನಸ್ಸಿಗೆ ಆನಂದ ಇಲ್ಲ. ಇನ್ನು 3ನೇದು ವಿದ್ಯಾಭ್ಯಾಸ, ಅದು ಮಾರಾಟದ ಕೇಂದ್ರ ಆಗಿದೆ. ಈ 3 ದೊಡ್ಡ ದಂಧೆಗಳು ನಮ್ಮ ದೇಶದಲ್ಲಿ.
ಇದು ಬ್ರಿಟಿಷರು ಬರುವುದಕ್ಕೆ ಮೊದಲು ಇರಲಿಲ್ಲ, ಬ್ರಿಟಿಷರು ಬಂದ ಮೇಲೆ ಶುರುವಾಯಿತು ಇದು. ಅದಾದ ಮೇಲೆ ಏನಾಯಿತು? ಎಲ್ಲಿ ನೋಡಿದರೂ ಭ್ರಷ್ಟಾಚಾರ, ಎಲ್ಲಿ ನೋಡಿದರೂ ಅತ್ಯಾಚಾರ, ಎಲ್ಲಿ ನೋಡಿದರೂ ಅನಾಗರಿಕತೆ, ನಕ್ಸಲ್ ಚಟುವಟಿಕೆಗಳು, ಎಂತೆಂಥ ವಿಧ್ವಂಸಕ ಕಷ್ಟಗಳು, ಸಮಸ್ಯೆಗಳು ಈ ದೇಶದಲ್ಲಿ ಆಗ್ತಾ ಇದೆ. ಇದಕ್ಕೇನು ಕಾರಣ ಅಂದರೆ ಒಂದೇ ಒಂದು ಕಾರಣ, ಧರ್ಮವನ್ನು ಮರೆತಿದ್ದೇವೆ ನಾವು ಎಂಬುದು. ಆ ಧರ್ಮದ ಬೋಧನೆಯ ಅಡಿಪಾಯ ಪತಂಜಲಿ ಮಹಾಮುನಿಗಳ ಮೊದಲ 2 ವಿಷಯದಲ್ಲಿದೆ, ಅದು ಯಮ ಮತ್ತು ನಿಯಮದಲ್ಲಿ. ಅದಕ್ಕೆ ನಾನು ಸರ್ಕಾರಕ್ಕೆ ಇದನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆಂದರೆ, ಯಮ ನಿಯಮವನ್ನು ಎಲ್ಲರಿಗೂ ಕಲಿಸಿ. ಹಿಂದೂ ಅಂತ ನೋಡಬೇಡಿ, ಮುಸಲ್ಮಾನ್ ನೋಡಿ, ಕ್ರೈಸ್ತರ ನೋಡಬೇಡಿ, ಸಿಖ್ಖರು ಅಂತ ನೋಡಿ, ಬೌದ್ಧರು ಅಂತ ನೋಡಬೇಡಿ. ಇದು ಜೀವನ ಮೌಲ್ಯ. ಇದು ಯಾವುದಕ್ಕೆ ಮತಕ್ಕೆ ಸಂಬಂಧಪಟ್ಟದ್ದಲ್ಲ, ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆದರೂ ಕೂಡ ಮತ ಸಂಬಂಧಪಟ್ಟದ್ದಲ್ಲ. ಅದಕ್ಕೆ ಯಮ ನಿಯಮವನ್ನು ಕಲಿಸಿ. ಯಮ ನಿಯಮದಲ್ಲಿ ಏನಿದೆ? ಅಹಿಂಸಾ, ಇದು ಯಾರಿಗೆ ಬೇಡದಿದ್ದದ್ದು? ಕಾಯ ವಾಚ ಮನಸ, ಇನ್ನೊಬ್ಬರಿಗೆ ನೋವು ಮಾಡಬಾರ್ದು ಅಂತ. ಸತ್ಯ, ಈಗ ಯಾರಿಗೆ ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು ಅಂತ ಗೊತ್ತಿಲ್ಲದಿರುವುದಲ್ವ? ನಾನು ನನ್ನ ಶಾಲೆಯಲ್ಲಿ ಪಾಠ ಮಾಡುವಾಗ ಒಂದು 6ನೇ ಕ್ಲಾಸಿನ ಹುಡುಗಿ ಯೋಗದ ಪಾಠ ಮಾಡುವಾಗ ಅವಳು ಹೇಳಿದ್ಲು, ಸರ್ ಒಂದೊಂದು ಸುಳ್ಳು ಹೇಳದಿದ್ದರೆ ಈಗ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ನಮ್ಮ ಬದುಕಿನಲ್ಲಿ ಈಗ ಏನಾಗಿದೆ ಅಂದರೆ, ಸುಳ್ಳು ಹೇಳದಿದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬಂತಹ ಸ್ಥಿತಿಗೆ ನಾವು ಮುಟ್ಟಿದ್ದೀವಲ್ಲ. ಇದು ಈ ದೇಶದ ದುರ್ದವ್ಯ ಅಂತ ಹೇಳ್ತಾ ಇರೋದು. ಅದಕ್ಕೆ ಸತ್ಯ, ಆಸ್ತೇಯ, ಕಳ್ಳತನ ಮಾಡಬಾರ್ದು ಅಂತ. ಈಗ ಯಾರಾದರೂ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಬ್ಬರಿಗೆ ನೀವು ಕೇಳಿ, ನೀವು ಕಳ್ಳತನ ಮಾಡದೆ ಬದುಕಲಿಕ್ಕೆ ಸಾಧ್ಯ ಉಂಟಾ ಅಂತ, ಏನಾದರೂ ಮಾಡಿರ್ತಾನೆ. ಜಾಗ ತಗೊಳ್ಬೇಕಾದ್ರೆ ಸರ್ಕಾರಕ್ಕೆ ಮೋಸ ಮಾಡೋದಲ್ಲ ರೀ. ಜಾಗ ತಗೊಳ್ಬೇಕಾದ್ರೆ ಅದರಲ್ಲಿ ಬರೆಯುವುದೊಂದು, ಇವು ಕೊಡುವುದೊಂದು ಹಣ. ಎಲ್ಲದರಲ್ಲಿ ಮೋಸ, ಎಲ್ಲದರಲ್ಲಿ ಮೋಸ, ಎಲ್ಲದರಲ್ಲಿ ಕಳ್ಳತನ, ಆಸ್ತೇಯ. ಆಮೇಲೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಕೆಲವೊಮ್ಮೆ ಹಿಂಗೆ ತಲೆಬಿಸಿ ಮಾಡುವ ಅವಶ್ಯಕತೆ. ಕೆಲವರು ಬ್ರಹ್ಮಚರ್ಯ ಅಂದರೆ ಎಲ್ಲರೂ ಬ್ರಹ್ಮಚರ್ಯ ಆದರೆ ಮತ್ತು ದೇಶ ನಡೆಯುವುದು ಹೇಗೆ, ಸಂತತಿ ಆಗುವುದು ಹೇಗೆ ಅಂತ ಕೇಳುವುದು. ಬ್ರಹ್ಮಚರ್ಯ ಅಂದರೆ ಮದುವೆ ಆದವನೂ ಕೂಡ ಅವನು ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಬೇಕು ಅಂತಿದೆ. ಭಗವಾನ್ ಕೃಷ್ಣ, ಯಕ್ಷಗಾನದವರಿಗೆ ಗೊತ್ತಿದೆ ಅದು. ಭಗವಾನ್ ಕೃಷ್ಣ ಎಷ್ಟು ಮದುವೆ ಆದ್ದು? 16,008 ಜನ ಮಡದಿಯರು. ಕಡಿಮೆ ಇಲ್ಲ ರೀ. ಈಗ ಒಂದಾಗಿ ಎರಡಾದರೆ ಅವನ ಗತಿ ಕಂಗಾಲಾಗ್ತದೆ. ಆದರೆ ಅವನು 16,008 ಜನ ಮಾರನ್ನು ಮದುವೆ ಆಗಿದ್ದಾನೆ. ಆದರೆ ಅವನಿಗೇನು ಹೇಳಿದೆ ಭಾಗವತ ಪುರಾಣದಲ್ಲಿ? ಎಂಥ ಬ್ರಹ್ಮಚಾರಿ, ಅಖಂಡ ಬ್ರಹ್ಮಚಾರಿ ಅಂತ ಹೇಳಿದೆ ಅವನಿಗೆ. ಹಾಗಾಗಿ ಮದುವೆಗೂ ಬ್ರಹ್ಮಚಾರ್ಯತ್ವಕ್ಕೆ ಏನು ಸಂಬಂಧ ಇಲ್ಲ. ಮಾತೃವತ್ ಪರದಾರೇಶು, ಪರಸ್ತ್ರೀಯರನ್ನು ತಾಯಿಯಂತೆ ಕಂಡ್ರೆ ಸಾಕು, ಆ ಭಾವನೆ ಬಂದರೆ ಸಾಕು, ಅದು ಬ್ರಹ್ಮಚರ್ಯ. ಕೊನೆಯಲ್ಲಿ ಅಪರಿಗ್ರಹ, ಕೂಡಿಡಬಾರ್ದು ಅಂತ, ನಾಳೆಗೋಸ್ಕರ ತೆಗೆದಿಡುವುದಲ್ಲ. ತನ್ನದೇ ಎಲ್ಲ, ಕೋಳಿಯ ಹಾಗೆ ಎಲ್ಲ ಈಚೆ, ಎಲ್ಲ ಈಚೆಗೆ, ಆಚೆಗೆ ಏನು ಇಲ್ಲವೇ ಇಲ್ಲ. ಈ ಥರದ ಭಾವನೆಯನ್ನು ಬಿಡಬೇಕು. ಈ ಒಂದು ಶಿಕ್ಷಣ ನಮ್ಮ ಜನರಿಗೆ ಸಿಕ್ಕಿದರೆ ಖಂಡಿತ ದೇಶ ಉದ್ಧಾರ ಆಗಲ್ವಾ? ಆಮೇಲೆ ಇರುವಂಥ 5 ವಿಷಯಗಳು, ಅದು ಸಮಾಜಕ್ಕೆ ಸಂಬಂಧಪಟ್ಟದ್ದು, ಸಾಮೂಹಿಕವಾದಂತಹ ದೃಷ್ಟಿಯಿಂದ. ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇದನ್ನು ನೀವು ವಿಶ್ಲೇಷಣೆ ಮಾಡಲಿಕ್ಕೆ ಹೋದರೆ 2-3 ಗಂಟೆ ಮಾತನಾಡಬೇಕು. ಹಾಗಾಗಿ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಶೌಚ, ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಕಸ ಹಾಕಬಾರ್ದು, ಅದು ಇದು ಅಂತ ಹೇಳಿದ್ದಾರೆ. ಸ್ವಲ್ಪ ಅದರದ್ದು ಆಗ್ತಾ ಉಂಟು. ಸಂತೋಷ, ಈಗ ಯಾರಿಗಾದರೂ ಸಂತೋಷ ಉಂಟ ಕೇಳಿ? ಮಡದಿದ್ದಾರೆ, ಮಕ್ಕಳಿದ್ದಾರೆ, ಆಸ್ತಿ ಇದೆ, ಕಾರಿದೆ, ಬಂಗಳಿದೆ, ಎಲ್ಲವೂ ಇದೆ. ಆದರೆ ಏನಿಲ್ಲ? ಒಂದೇ ಒಂದು ಇಲ್ಲದಿರುವುದು ಸಂತೋಷ. ನಾನು ಚಿಕ್ಕದಿರಬೇಕಾದ್ರೆ ಊಟಕ್ಕೆ ವ್ಯವಸ್ಥೆ ಇರಲಿಲ್ಲ, ನನಗೆ ಹಾಕಿಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಬರೆಗಳಿರಲಿಲ್ಲ, ಮೈ ಮೇಲೆ ಹಾಕಿಕೊಳ್ಳಿಕ್ಕೆ ಒಂದಿಷ್ಟು ಚಿನ್ನಾಭರಣಗಳಿರಲಿಲ್ಲ. ಈಗ ಎಲ್ಲವೂ ಇಲ್ವಾ? ಯಾರಿಗೆ ಇದು ಕಡಿಮೆ ಇರುವುದು? 90% ಇದೆ, ಒಂದು 10% ಕಡಿಮೆ ಇರ್ಬೋದು ಅಷ್ಟೇ. ಆದರೆ ಆಗ ಒಂದಿತ್ತು ನಮಗೆ ಸುಖ, ಆನಂದ, ತೃಪ್ತಿ, ಸಂತೋಷ. ಈಗ ಇದೆಲ್ಲ ಇದ್ದು ನಾವು ಕಡಿಮೆ ಆಗ್ತಾ ಇದ್ದೀವಲ್ಲ. ಹಾಗಾಗಿ ಸಂತೋಷ ಹೊರಗಡೆ ಇದೆ ಅಂತ ಯೋಚನೆ ಮಾಡಬೇಡಿ, ಸಂತೋಷ ಇರುವುದು ಒಳಗಡೆ. ಅದನ್ನು ಯೋಗಶಾಸ್ತ್ರ ಕಲಿಸಿಕೊಡುತ್ತದೆ. ಸಂತೋಷ. ತಪಸ್ಸು, ನಾವು ಮಾಡುವ ಎಲ್ಲ ಕಾರ್ಯವೂ ತಪಸ್ಸು. ಈಗ ಅವರು ವಿಡಿಯೋಗ್ರಾಫರ್ ಇದ್ದಾರಲ್ಲ, ಅವರು ಆ ವಿಡಿಯೋ ತೆಗಿತಾ ಇರುವಾಗ ಅವನು ತಪಸ್ಸು ಅಂತ ಮಾಡಿದರೆ ಅದು ತುಂಬ ಚೆನ್ನಾಗಿರ್ತದೆ. ಒಬ್ಬ ವಿದ್ಯಾರ್ಥಿ ಆದವನು ಕಲಿಯುವುದು ತಪಸ್ಸು ಅಂತ ಮಾಡಿದರೆ ಅದು ಚೆನ್ನಾಗಿರ್ತದೆ. ಅಡುಗೆ ಮಾಡುವುದು ತಪಸ್ಸು ಅಂತ ತಾಯಿ ಯೋಚನೆ ಮಾಡಿದರೆ ಅದು ಚೆನ್ನಾಗಿರ್ತದೆ. ಅವರಿಗೆ ಹೇಗಾದರೆ ಹಾಕಬೇಕಲ್ಲ ಕರ್ಮ ಅಂತ ಮಾಡಿದರೆ ಅದು ತಪಸ್ಸಲ್ಲ, ಅದು ತಿಂದರೆ ನಿಮಗೆ ಅಜೀರ್ಣ ಆಗ್ತದೆ. ಈ ರೀತಿಯ ತಪಃ. ಸ್ವಾಧ್ಯಾಯ, ನಮ್ಮ ಜೀವನವನ್ನು ಚೆನ್ನಾಗಿ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯ ಅಧ್ಯಯನ ಮಾಡಬೇಕು, ಅದಕ್ಕೆ ಸ್ವಾಧ್ಯಾಯ. ಕೊನೆಯಲ್ಲಿ ಈಶ್ವರ ಪ್ರಣಿಧಾನ. ಬದುಕಿನಲ್ಲಿ ನಾವು ಸಂಪಾದನೆ ಮಾಡಿದ್ದೆಲ್ಲವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದರು ಹಾಡಿನಲ್ಲಿ. ಅಂದರೆ ಏನು? ಸಮಾಜ ನಮ್ಮನ್ನು ಬೆಳೆಸಿದೆ, ಸಮಾಜ ನಮಗೆ ಕೊಟ್ಟಿದೆ, ದೇಶ ನಮಗೆ ಕೊಟ್ಟಿದೆ, ಅದನ್ನು ಮತ್ತೆ ಕೊಡಬೇಕು. ಅದಕ್ಕೋಸ್ಕರ ನಮ್ಮ ಜೀವನ
ಅದು ರಾಷ್ಟ್ರಕ್ಕೆ ಸಮರ್ಪಿತವಾಗಬೇಕು, ಸಮಾಜಕ್ಕೆ ಸಮರ್ಪಿತವಾಗಬೇಕು. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ, ಇದು ಬೇರೆ ಎಂಥದ್ದಲ್ಲ. ಈಗ ಇದಕ್ಕೇನು ಭಾರಿ ಈ ಸಲ ಇದೇನು ಭಾರಿ ಇದರಲ್ಲಿ ಹಣಗಿನ ಏನು ಮಾಡುವಂಥ ವಿಷಯಗಳಲ್ಲ ಇದು. ಹಾಗೆ ಇವರು ವಿದ್ಯಾಧರರು ನಮಗೆ ಕೇಳಿಕೊಂಡ್ರೆ ಏನು ಮಾಡೋದು ಅಂತ, ಅದಕ್ಕೆ ಒಂದು ಮಾಡೋಣ ಅಂತ ಹೇಳಿದ್ವಿ ಈ ಸಲ. ಅದಕ್ಕೆ ಹೇಗೆ ಮಾಡೋದು, ಅದಕ್ಕೆ ಮನೆಯಲ್ಲೇ ಕೂತುಕೊಂಡು, ಈ ಕೊರೋನಾದ ಸಂದರ್ಭದಲ್ಲಿ ಮನೆಯಲ್ಲೇ ಕೂತುಕೊಂಡು ಕೊರೋನಾವನ್ನು ನಿವಾರಣೆ ಮಾಡಲಿಕ್ಕೆ ಏನೇನು ಮಾಡಬಹುದು ಎಂಬುದನ್ನು ಪ್ರಾಣಾಯಾಮದಲ್ಲಿ ಕಲಿಸಿದೆ. ಇನ್ನು ಸೂರ್ಯ ನಮಸ್ಕಾರ ಹೆಣ್ಮಕ್ಕಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಅದನ್ನು ಕಲಿಸಿದೆ. ಒಂದಿಷ್ಟು ಬರೀ ಇದು ಆಸನ ಅಲ್ಲ ರೀ, ಇನ್ನು ಚೆನ್ನಾಗಿ ಇರೋದಿದೆ ಅಂತ ಹೇಳೋದಕ್ಕೋಸ್ಕರ ನಮ್ಮ ಕೊಣಾಜೆಯ MSc ಮಾಡುವಂಥ ಹುಡುಗ ಕಾರ್ತಿಕ್ ಅವನು ಅದರ ಎಲ್ಲ ಆಸನಗಳನ್ನು ಅವನು ತೋರಿಸಿಕೊಟ್ಟಿದ್ದಾನೆ. ತುಂಬ ಚೆನ್ನಾಗಿ ಮಾಡಿದ್ದಾನದು, ಒಳ್ಳೆ ಖುಷಿಯಾಗಿತ್ತು ಅದು. ಹೀಗೆ ಒಂದಿಷ್ಟು ಆಸನಗಳನ್ನು ಅದರಲ್ಲಿ ತೋರಿಸಿದೆ. ಹಾಗೆ ಅದು ನೀವು ಮನೆಯಲ್ಲೇ ಕೂತು ಅದನ್ನು ನೋಡಿದ್ದೀರಿ ಅಂತ ಅನ್ನಿಸ್ತದೆ ನನಗೆ, ಅಥವಾ ಅದನ್ನು ಮಾಡಿದ್ದೀರಿ ಅಂತಲೇ ಅನ್ನಿಸ್ತದೆ. ಹಾಗೆ ಅದರಲ್ಲಿ ಬರುವಂಥ 2-3 ಪ್ರಾಣಾಯಾಮಗಳು, ಅದನ್ನು ಸ್ವಲ್ಪ ಇನ್ನಾದರೂ ನೋಡಿ, ಯಾಕಂದರೆ ಅದು ಅವರೆಲ್ಲ ಭಾರಿ ವ್ಯವಸ್ಥೆ ಮಾಡಿದ್ದಾರೆ, ಅದನ್ನು ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಹಾಗಾಗಿ ನೀವು ಪುರುಸೊತ್ತಿದ್ದಾಗ ಅದನ್ನು ನೋಡ್ಬೋದು. ನೋಡಿದ್ರಿಂದ ಒಂದೇ ಒಂದು ಲಾಭ ಏನಂದರೆ, ಯಾರ್ಯಾರು ಕೊರೋನಾದಿಂದ ಧೃತಿಗೆಟ್ಟಿದ್ದಾರೆ, ಕೊರೋನಾದಿಂದ ಸತ್ತದ್ದಲ್ಲ, ಮೊನ್ನೆ ನಾನು ಅದನ್ನು ಹೇಳಿದ್ದೇನೆ, ಕೊರೋನಾದಿಂದ ಸತ್ತವರೆಲ್ಲ ಕೊರೋನಾದಿಂದ ಸತ್ತದ್ದಲ್ಲ, ಕೊರೋನಾ ಎಂಬ ಭಯದಿಂದ ಸತ್ತದ್ದು. ಇನ್ಯಾವುದೋ ರೋಗ ಬಂದು ಅದಕ್ಕೆ ಲಿಂಕ್ ಆಗಿರುವುದರಿಂದ ಸತ್ತದ್ದೇ ವಿನಃ ಬರೀ ಕೊರೋನಾದಿಂದ ಸತ್ತವರು ಯಾರಿಲ್ಲ. ಡಾಕ್ಟ್ರ್ ಹೇಳಿದ್ದಾರೆ, ನಾನು ಡಾಕ್ಟ್ರಲ್ಲ, ಹೇಳಿದ್ದಾರೆ. ಹಾಗಾಗಿ ಅಂತಹ ಯಾರ್ಯಾರು ಮಾನಸಿಕವಾಗಿ ಖಿನ್ನರಾಗಿದ್ದಾರೆ, ಸಮಸ್ಯೆ ಆಗಿದೆ, ಅವರಿಗೆ ಅದನ್ನು ನೋಡಿಕೊಂಡ್ರೆ ಲಾಭ ಆಗುತ್ತೆ. ಹಾಗೆ ದಯವಿಟ್ಟು ಮತ್ತೊಮ್ಮೆ ಯೂಟ್ಯೂಬ್ ಚಾನಲನ್ನು ನೋಡಿ, ಅದರಲ್ಲಿ ಯೂಟ್ಯೂಬಲ್ಲಿ ನೋಡಿ ಅದನ್ನು ಅಭ್ಯಾಸ ಮಾಡಿ, ತನ್ಮೂಲಕವಾಗಿ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಅದು ಮೂರನ್ನು ಒಂದು ಶಕ್ತಿಯುತಗೊಳಿಸುವಂಥ ಕಾರ್ಯವನ್ನು ಮಾಡೋಣ. ಇದೆಲ್ಲವೂ ಯಾಕೆ ಕೇಳಿದರೆ, ಈಗಿನ ನಮ್ಮ ಪ್ರಧಾನಮಂತ್ರಿ ಹೇಳುವ ಹಾಗೆ ಇದೆಲ್ಲ ಸ್ವಂತಕ್ಕೋಸ್ಕರ ಅಲ್ಲ, ನನಗೋಸ್ಕರ ಅಲ್ಲ, ಇದು ಜಗದ್ಹಿತಾಯಚ, ಜಗತ್ತಿನ ಹಿತಕ್ಕೋಸ್ಕರ ಇರುವಂಥದ್ದು. ಹಾಗಾಗಿ ನಮ್ಮ ಬದುಕು ಜಗತ್ತಿನ ಹಿತಕ್ಕೋಸ್ಕರ ಮುಡಿಪಾಗಿಡುವಂಥ ಯೋಚನೆ ಮಾಡೋಣ. ಈ ದೇಶ ಈಗಲೇ ಒಂದಿಷ್ಟು ಜಗತ್ತಿನಲ್ಲೆಲ್ಲ ಪ್ರಚಾರದಲ್ಲಿದೆ ಅಂತೂ, ಕೊರೋನಾ ಬಂದ ಮೇಲೆ ಅಂತೂ ನಮ್ಮನ್ನು ಭಾರಿ ವಿದೇಶದವರೆಲ್ಲ ಹೊಗಳ್ತಿದ್ದಾರೆ. ಈಗ ಯೋಗವನ್ನು ಮಾಡಿ ಮದ್ದಿಲ್ಲದೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರ ಮಾಡುವಂಥ ಶಕ್ತಿ ಯೋಗಕ್ಕಿದೆ. ಅದನ್ನು ನಾವು ಅಭ್ಯಾಸ ಮಾಡೋಣ. ಈಗ ಏನಾಗಿದೆ ಅಂದರೆ, ಈ ವಿಶ್ವ ಯೋಗ ದಿನ ಬಂದ ಮೇಲೆ ಭಾರತವನ್ನು ನೋಡ್ತಾ ಇದ್ದಾರೆ. ಎಲ್ಲಿಯಾದರೂ ಭಾರತಕ್ಕೆ ಬಂದು ನಮ್ಮವರಲ್ಲಿ ಕೇಳಿದರೆ, ಆ ಯಮ ಅಂದರೆ ಗೊತ್ತುಂಟ ಅಂತ ಕೇಳಿದರೆ ನಾವೆಂಥದ್ದು ಹೇಳೋದು ಅವರಿಗೆ? ಒಂದು ಆಸನ ಹೇಳಿಕೊಡಿ ಅಂದರೆ ಹೇಳಿಕೊಳ್ಳಿಕ್ಕೆ ಕಷ್ಟ ನಮಗೆ. ಅದಕ್ಕೆ ಇಲ್ಲಿಯ ಎಲ್ಲ ಜನರು ಕೂಡ ಹಿಂದೆ ಯೋಗ ಪ್ರವೀಣರಾಗಿದ್ದರಂತೆ. ಹಾಗೆ ನಿಮ್ಮಲ್ಲಿ ಒಂದು ವಿನಂತಿ ನನ್ನದೇನೆಂದರೆ, ಎಲ್ಲರೂ ಸ್ವಲ್ಪ ಸ್ವಲ್ಪ ಆದರೂ ಯೋಗಾಭ್ಯಾಸ ಮಾಡಿ, ಮನೆಯಲ್ಲಿರುವಂತಹ ನಮ್ಮ ಗಿಡಮೂಲಿಕೆಗಳನ್ನು ತಗೊಂಡು ಅದರಲ್ಲಿ ಇರುವಂಥ ಮದ್ದುಗಳನ್ನು ಮಾಡಿ, ತನ್ಮೂಲಕ ನಮ್ಮ ಜೀವನವನ್ನು ಉಜ್ಜೀವನಗೊಳಿಸೋಣ. ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜನ ಭಾರತಕ್ಕೆ ಬಂದು ಯಾರೊಬ್ಬನಲ್ಲಿ ಕೇಳಿದರೂ ಕೂಡ ಯೋಗದ ಬಗ್ಗೆ ಸ್ವಲ್ಪ ಸ್ವಲ್ಪ ಆದರೂ ನಾವು ಹೇಳುವಂತೆ ಆಗೋಣ. ಅದಕ್ಕೆ ಬೇಕಾದ ಶಕ್ತಿಯನ್ನು, ಜ್ಞಾನವನ್ನು ಆ ಭಗವಂತ ನಮಗೆ ಅನುಗ್ರಹಿಸಲಿ. ವಿಶೇಷವಾಗಿ ಯೋಗ ಗುರುಗಳಾಗಿರ್ತಕ್ಕಂಥ ಪತಂಜಲಿ ಮಹಾಮುನಿಗಳು ಈಗೆಲ್ಲ ಏನಾಗಿದೆ ಈಗ ಅಂದರೆ, ಸ್ವಲ್ಪ ಸ್ವಲ್ಪ ಕಲಿತು ಯೋಗ ಹೇಳಿಕೊಟ್ಟು ಅವನದ್ದೇ ಫೋಟೋ ಇಟ್ಟು ನಾನೇ ದೊಡ್ಡ ಗುರು ಅಂತ ಹೇಳ್ತಾರೆ. ಅದಲ್ಲ, ಮೂಲ ಗುರುಗಳು ಯಾರಿದ್ದಾರೆ, ನಾವು ಇನ್ನೇನು ಅದನ್ನು ಬಾರಿ ಕಲಿಲ್ಲ. ನಾವು ಕಲಿಯದಿದ್ದರೂ ಕೂಡ ಎಷ್ಟೋ ಜನರ ಜೀವ ಉಳಿಸಿದ್ದೇವೆ, ಎಷ್ಟೋ ಜನರ ರೋಗ ನಿವಾರಣೆ ಮಾಡಿದ್ದೇವೆ. ಹಾಗಾಗಿ ಆ ಮೂಲ ಗುರುಗಳಾಗಿರುವಂಥ ಪತಂಜಲಿ ಮಹಾಮುನಿಗಳನ್ನು ಸ್ಮರಣೆ ಮಾಡಿಕೊಳ್ಳೋಣ. ತನ್ಮೂಲಕ ನಮ್ಮ ಜೀವನವನ್ನು ಉಜ್ಜೀವನಗೊಳಿಸೋಣ ಅಂತ ಹೇಳ್ತಾ, ವಿಶೇಷವಾಗಿ ಹೊಸಕೂರಲ್ಲಿನ ವಿದ್ಯಾಧರರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ನಾನು ಹೇಳಬೇಕಾಗತ್ತೆ. ಕಾರಣ, ಒಂದು 2 ವರ್ಷದ ಹಿಂದೆ ಇದೇ ಯೋಗ ದಿನದ ದಿವಸ ಅವರು ಬಂದಿದ್ದರು ನನ್ನ ಹತ್ರ. ಬಂದು ಒಂದು ಸಮಾಲೋಚನೆ ಇದಕ್ಕೆ ಸಂಬಂಧಪಟ್ಟಂಥದ್ದು ಅದು ಮಾಡಿದರು, ನನ್ನ ಆಶ್ರಮದಲ್ಲಿ ಮಾಡಿದ್ದರು. ಅದನ್ನು ಯಾವಾಗ ಇದು ವಿಶ್ವ ಯೋಗ ದಿನ ಶುರುವಾಗಿದೆಯೋ ಅದರ ನಂತರ ಪ್ರತಿ ವರ್ಷವೂ ನಾನು ಶಾಲೆಯಲ್ಲಿದ್ದಾಗ ವರ್ಷಕ್ಕೂ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಈ ವರ್ಷವೂ ಮಾಡಬೇಕು ಅಂತಿದ್ದಾಗ ಅವರ ಸಾಥು ಸಿಕ್ಕಿದ ಕಾರಣ ಇಷ್ಟು ಚೆನ್ನಾಗಿ ಮಾಡಲಿಕ್ಕಾಯಿತು. ಹಾಗಾಗಿ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ಅದನ್ನು ತುಂಬ ಚೆನ್ನಾಗಿ ನಿಮಗೆ ತೋರಿಸಲಿಕ್ಕೋಸ್ಕರ ಶಿವ ಅವನು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾನೆ. ಅದನ್ನು ಎಲ್ಲಿ ಬೇಕೋ ಹೇಗೆ ಬೇಕೋ ಅದನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ. ಹಾಗೆ ಇವರ ತಂಡ ಏನಿದೆ, ಬಳಗ ಏನಿದೆ, ಅವರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ, ನೋಡುಗರಾಗಿರ್ತಕ್ಕಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸ್ತಾ ವಿರಮಿಸ್ತೇನೆ. ಜೈ ಭಾರತ್. ಆತ್ಮೀಯ ಬಂಧುಗಳೇ,
ಯೋಗ ದರ್ಶನವನ್ನು ಪ್ರಸ್ತುತಪಡಿಸಿದಂತಹ ಯೋಗಾಚಾರ್ಯ ಶ್ರೀಯುತ ಪುಂಡರೀಕಾಕ್ಷ ಬೆಳ್ಳೂರವರು ಪ್ರಾಸ್ತಾವಿಕವಾಗಿ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು. ಯೋಗ ಎನ್ನುವಂತಹದ್ದು ನಮ್ಮ ಜೀವನ ಪದ್ಧತಿಯಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ, ನಮ್ಮ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಒಂದು ವಿದ್ಯೆ, ಅಪೂರ್ವವಾದಂತಹ ವಿದ್ಯೆ. ಅದನ್ನು ಸ್ವಲ್ಪವಾದರೂ ಕಲಿಯುವಂತಹ ಪ್ರಯತ್ನ, ಅದನ್ನು ತಿಳಿಯುವಂತಹ ಪ್ರಯತ್ನ ಎಲ್ಲರಿಂದಲೂ ಆಗಲಿ ಎನ್ನುವಂತಹ ಒಂದು ತಾತ್ವಿಕ ಆದರ್ಶ ಉದ್ದೇಶದೊಂದಿಗೆ ಅವರು ಹೇಳಿದಾಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಾಧ್ಯವಾಗದಿದ್ದರೂ ಸಮಾಜದ ಹಿತಕ್ಕಾಗಿ ಅವರು ಇಂತಹ ಕಾರ್ಯಕ್ರಮಗಳನ್ನು ಶ್ರೀಯುತ ಪುಂಡರೀಕಾಕ್ಷ ಬೆಳ್ಳೂರವರು ಮಾಡ್ತಾ ಇದ್ದಾರೆ. ಅವರಿಗೆ ಈ ವರ್ಷದ ಈ ಒಂದು ಯೋಗ ದರ್ಶನ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ನಮಗೆ ಒಂದು ಅನುಕೂಲ ಸೌಭಾಗ್ಯ ಸಿಕ್ಕಿದೆ ಅಂತ ಹೇಳಿಕೊಳ್ತಾ ಅವರ ಪ್ರಸ್ತಾವನೆಯ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ವಿಶ್ವ ಯೋಗ ದಿನ ನಿನ್ನೆ ವಿಶ್ವದಾದ್ಯಂತ ಆಚರಿಸಲ್ಪಟ್ಟಿತು. ನಾವು 18 ದಿನದ ಕಾರ್ಯಕ್ರಮಗಳನ್ನು ನಿಮಗೆ ತೋರಿಸಿದೆವು. ಮತ್ತೆಯೂ ಅದನ್ನು ನೀವು ನೋಡಬಹುದು, ಕಲಿಯಬಹುದು ಎನ್ನುವಂತಹ ಮಾತನ್ನು ಶ್ರೀಯುತ ಪುಂಡರೀಕಾಕ್ಷ ಬೆಳ್ಳೂರವರು ಹೇಳಿದ್ದಾರೆ. ಹೊಸಕುರಲ್ನ ಯೂಟ್ಯೂಬ್ ವಾಹಿನಿಯಲ್ಲಿ ಆ 18 ದಿನಗಳ ಯೋಗವು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಅದನ್ನು ನೀವು ನೋಡಿ ಕಲಿಯಬಹುದು. ಮತ್ತೂ ಹೆಚ್ಚಿನ ಕಲೀಲಿಕ್ಕೆ ಆಸಕ್ತಿ ಇದ್ದರೆ ಶ್ರೀಯುತ ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರು ಇವರನ್ನು ಸಂಪರ್ಕಿಸಬಹುದು ಅಂತ ಹೇಳಿಕೊಳ್ತಾ, ಇದೀಗ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದು ಅವರು ನಮ್ಮ ಹೊಸಕುಲರ ಬಳಗದ ದಶಮಾನೋತ್ಸವ ಕಾರ್ಯಕ್ರಮದ ನಂತರ ಅವರು ನಮಗೆ ಮಾರ್ಗದರ್ಶಕರು, ಅವರು ಗೌರವ ಸಲಹೆಗಾರರು ಶ್ರೀಯುತ ಸತೀಶ್ ಕುಂಪಲ್ರವರು. ರಾಜಕೀಯವಾಗಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ನೋಡಿದರು. ಕುಂಪಲದ ಬಾಲಕೃಷ್ಣ ಮಂದಿರದಲ್ಲಿ ಈ ವರ್ಷ ರಜತ ಮಹೋತ್ಸವದ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಅದನ್ನು ತಳಮಟ್ಟದಿಂದ ನೋಡಿದೆ ನಾನು. ಯಾಕೆಂದರೆ ಆ ಸಂಸ್ಥೆ ಆರಂಭ ಆಗುವಾಗ ಅವರಲ್ಲಿ ಬಾಲಕೃಷ್ಣ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆರಂಭ ಆಗುವಾಗ ಅಲ್ಲಿ ಯಾವುದೇ ರೀತಿಯ ಕಟ್ಟಡಗಳಿರಲಿಲ್ಲ. ಒಂದು ಸಣ್ಣ ತಗಡು ಶೀಟ್ ಹಾಕಿ ಕೃಷ್ಣನ ಭಾವಚಿತ್ರ ಇಟ್ಟು ಪೂಜೆ ಮಾಡಿಕೊಂಡು ಒಂದು ನಾಡ ಉತ್ಸವ ಸಣ್ಣ ರೀತಿಯಲ್ಲಿ ಆರಂಭ ಆಯಿತು. ಈಗ ಇಡೀ ಊರು ಸೇರುವಂತಹ ಉತ್ಸವ, ಅಂತಹ ಉತ್ಸವದ ರೂವಾರಿಯಾಗಿ ಅಲ್ಲಿ ಒಂದು 2 ಅಂತಸ್ತಿನ ಭವ್ಯ, ಅಲ್ಲಿ ಒಂದು ಶ್ರೀ ಬಾಲಕೃಷ್ಣ ಮಂದಿರ ಅಂತ ಹೇಳಿದರೆ ಒಂದು ಕಡೆಯಿಂದ ಧಾರ್ಮಿಕ, ಮತ್ತೊಂದು ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೇಂದ್ರವಾಗಿರುವಂತಹ ಒಂದು ಭವ್ಯ ಮಂದಿರವನ್ನು ಅವರು ಮತ್ತು ಅವರ ಬಳಗದವರು ನಿರ್ಮಿಸಿದ್ದಾರೆ ಅಂತಹ ಶ್ರೀಯುತ ಸತೀಶ್ ಕುಂಪಲ್ರವರು ಇದೀಗ ನಮಗೆ ಈ ಯೋಗ ದಿನ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಂದೇಶದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವು ನಂಬಿರುವಂಥ ಗ್ರಾಮದ ಸೋಮನಾಥ ದೇವರು, ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡಿ ಸೀತಾರಾಮ ಗೋ ಸೇವಾಶ್ರಮ ಮತ್ತು ಹೊಸಕುರಲ್ ಚಾನಲ್ ಮತ್ತು ನಮ್ಮೆಲ್ಲರ ಗುರುಗಳು ಯೋಗಾಚಾರ್ಯರು ಪುಂಡರೀಕಾಕ್ಷ ಬೆಳ್ಳೂರು ಇವರ ಮಾರ್ಗದರ್ಶನದಲ್ಲಿ ನಡೆದಂಥ ಈ ಯೋಗ ದರ್ಶನ ಎನ್ನುವ ಕಾರ್ಯಕ್ರಮವನ್ನು ನಾವು ಕಳೆದ 18 ದಿನಗಳಿಂದ ಈ ಒಂದು ಹೊಸಕುರಲ್ ಚಾನಲಲ್ಲಿ ಅಥವಾ ಯೂಟ್ಯೂಬಲ್ಲಿ ನಾವು ನೋಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಮ್ಮ ರಾಜ್ಯ ಅಲೆಮಾರಿ ನಿಗಮದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟರು, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದ ಹರಿದಾಸ್ ಮಾಡೂರವರು, ಮಿತ್ರರು, ಧಾರ್ಮಿಕ ಮುಂದಾಳು ಆಗಿರುವ ಪ್ರಶಾಂತರು, ಅದೇ ರೀತಿ ನಮ್ಮ ಗುರುಗಳು ಒಟ್ಟಿಗೆ ಸೇರಿ ಈ ಕೊರೋನಾ ಸಂದರ್ಭದಲ್ಲಿ ಈ ರೀತಿಯ ಆನ್ಲೈನ್ ಕಾರ್ಯಕ್ರಮದ ಮುಖಾಂತರ ಈ ಒಂದು ಸಭಾ ಕಾರ್ಯಕ್ರಮವನ್ನು ನಡೆಸುವ ಪ್ರಯತ್ನವನ್ನು ಅತ್ಯಂತ ಯಶಸ್ವಿಯಾಗಿ ವಿದ್ಯಾಧರ್ ಶೆಟ್ಟರು ಮಾಡಿದ್ದಾರೆ. ವಿದ್ಯಾಧರ್ ಶೆಟ್ಟರು ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಸಾಹಸವನ್ನು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರುವ ಮಟ್ಟಿಗೆ ಕಳೆದ ಹೆಚ್ಚು ಕಡಿಮೆ 10-20 ವರ್ಷಗಳಿಂದ ಆಗಲಿ ಇನ್ನು 20 ಆಗ್ತದೆ ವರ್ಷಗಳಿಂದ ಅವರ ಈ ಒಂದು ಉದ್ಯಮ ಅಥವಾ ಈ ಒಂದು ಚಾನಲನ್ನು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ ಅವರಿಗೆ ಗೊತ್ತು. ಆದರೂ ಕೂಡ ಅದರ ಮಧ್ಯದಲ್ಲಿ ನಾನು ನೋಡಿದ್ದೇನೆ, ಅವರನ್ನು ಸಣ್ಣ ಪ್ರಾಯದಿಂದ ನೋಡಿದ್ದೇನೆ. ಅವರು ನಮ್ಮ ಸಂಘದ ಶಾಖೆ ಇನ್ನಿತರ ಬೇರೆ ಬೇರೆ ಚಟುವಟಿಕೆಯ ಮುಖಾಂತರ ನಾನು ನೋಡಿದ್ದೇನೆ ಅವರನ್ನು. ಅವರ ಆ ಒಂದು ಚಟುವಟಿಕೆ ಇವತ್ತಿಗೂ ನಿಲ್ಲಿಲ್ಲ. ಅವರಿಗೆ ಎಷ್ಟು ಪ್ರಾಯ ಆಯಿತು ಗೊತ್ತಿಲ್ಲ, ಆದರೆ ಅವರ ಚಟುವಟಿಕೆ ಅಂತೂ ನಿಲ್ಲಿಲ್ಲ. ನಾನು ಹೇಳೋದು, ಈ ರೀತಿ ಚಟುವಟಿಕೆ ಮಾಡಿದಾಗ ಮಾತ್ರ ನಾವೆಲ್ಲ ಯೌವನ ವ್ಯವಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯ ಮತ್ತು ಯೋಗದಿಂದ ಮಾತ್ರ ಈ ಸೌಭಾಗ್ಯ ಸಿಗಲಿಕ್ಕೆ ನಮಗೆ ಸಾಧ್ಯ. ಅದನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ ಕಾಣ್ತದೆ. ಯೋಗದಿಂದ ಮಾತ್ರ ನಾನು ಈ ರೀತಿಯ ಒಂದು ಮಾಡಿಕೊಂಡು ಬಂದಿದ್ದೇನೆ. ಅದಕ್ಕೋಸ್ಕರ ಅದಕ್ಕೆ ಒಂದು ಸೂಕ್ತ ಗುರುಗಳು ಬೇಕು. ಅದನ್ನು ಕಂಡುಕೊಂಡು ಯೋಗಾಚಾರ್ಯ ನಮ್ಮ ಪುಂಡರೀಕಾಕ್ಷ ಬೆಳ್ಳೂರವರನ್ನು ಸಂಪರ್ಕ ಮಾಡಿ ಅವರ ಮುಖಾಂತರ ಈ ಯೋಗ ದರ್ಶನ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನೋಡುವಾಗ 18 ದಿನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ.
ಅವರು ಮಾಡಿದ ಕಾರ್ಯಕ್ರಮ ಯಾವುದು ಕೂಡ ಇವತ್ತಿನವರೆಗೆ ಯಾವುದು ಕೂಡ ವೈಫಲ್ಯ ಆಗಲಿಲ್ಲ. ಯಾಕೆಂದರೆ ಎಲ್ಲ ಸಮುದಾಯ ಮತ್ತು ಎಲ್ಲ ಜನರನ್ನು ಒಟ್ಟು ಸೇರಿಸಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಜನಸಾಮಾನ್ಯರಿಗೆ ಯಾವ ರೀತಿಯ ಕಾರ್ಯಕ್ರಮ ಮುಟ್ಟಬೇಕು, ಅದರಲ್ಲಿ ಸಾಂಸ್ಕೃತಿಕವಾಗಿ ದೇಶಭಕ್ತಿ ಮತ್ತು ನಮ್ಮತನವನ್ನು ಉಳಿಸುವಂಥ ಕಾರ್ಯಕ್ರಮವನ್ನು ಯೋಚನೆ ಮಾಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ದೀಪಾವಳಿ ಕಾರ್ಯಕ್ರಮವನ್ನು ಮಾಡಿದರು, ಆನಂತರ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಮಾಡಿದರು, ಇಫ್ತಾರ್ ಕಾರ್ಯಕ್ರಮವನ್ನು ಮಾಡಿದರು. ಎಲ್ಲ ಸಮುದಾಯದವನ್ನು ಉಳ್ಳಾಲದಲ್ಲಿ ಒಟ್ಟು ತಗೊಂಡು ಹೋಗುವಂಥ ಒಂದು ಯೋಚನೆ ಒಂದು ಚಾನಲ್ ಮುಖಾಂತರ ಮಾಡಿದ್ದಿದ್ದರೆ ಅದು ವಿದ್ಯಾಧರ್ ಶೆಟ್ಟರು ಮಾಡಿದ್ದಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಸಂದರ್ಭದಲ್ಲಿ ನಾನು ಸಂದೇಶ ಕೊಡುವಂಥದ್ದು ನನಗೆ ಆಗುವಂಥದ್ದಲ್ಲ. ಯಾಕೆಂದರೆ ಯೋಗ ಗುರುಗಳು ಹತ್ತಿರ ಇರುವಾಗ ಅವರೆದುರು ಸಂದೇಶ ಕೊಡೋದು ಬಿಡಿ, ಅವರ ಎದುರು ಮಾತಾಡೋದು ಕೂಡ ನನಗೆ ಒಂದು ಕಷ್ಟದ ಕೆಲಸ. ಆದರೂ ಕೂಡ ವಿದ್ಯಾಧರರ ಪ್ರೀತಿಗೆ ತುಂಬ ಸಮಯ ಆಯಿತು ಹೊಸಕೂರಲ್ಲಿ ಮಾತಾಡಿದೆ. ಆ ಕಾರಣಕ್ಕೋಸ್ಕರ ಇವತ್ತೊಂದು ಅವಕಾಶ ಕೊಟ್ಟಿದ್ದಾರೆ, ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ನನಗೆ ಒಂದು ಕತೆ ನೆನಪಾಗ್ತದೆ. ಯಾವುದಂದರೆ, ಈ ಬಾಳೆಹಣ್ಣನ್ನು ತಗೊಂಡು ಹೋಗುವಾಗ, ದೇವಸ್ಥಾನಕ್ಕೆ ತಗೊಂಡು ಹೋಗುವಾಗ ಮನೆಯಲ್ಲಿ ಅಥವಾ ನಾವೆಲ್ಲ ಬಾಳೆಹಣ್ಣು ಅಂತ ಅದನ್ನು ನೆನಪು ಮಾಡ್ತಾ ತಗೊಂಡು ಹೋಗ್ತೇವೆ. ಆದರೆ ಯಾವಾಗ ದೇವರ ಎದುರಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದ ನಂತರ ಹೊರಗೆ ತಂದಾಗ ಅದು ಪ್ರಸಾದ ಆಗ್ತದೆ. ಅದು ಮತ್ತೆ ಯಾರಿಗೂ ಕೊಡುವಾಗ ನಾವು ಬಾಳೆಹಣ್ಣು ತಗೊಳ್ಳಿ ಅಂತ ಯಾರ ಹತ್ರ ಸಹ ಹೇಳೋದಿಲ್ಲ. ಅದನ್ನು ಪ್ರಸಾದ ಅಂತಲೇ ಸಂಬೋಧನೆ ಮಾಡ್ತೇವೆ ಮತ್ತು ಆ ರೀತಿಯ ಭಕ್ತಿ ಭಾವದಿಂದ ಆ ಪ್ರಸಾದವನ್ನು ನಾವೆಲ್ಲ ಸ್ವೀಕಾರ ಮಾಡ್ತೇವೆ ಮತ್ತು ಕೊಡ್ತೇವೆ. ಇದರಲ್ಲಿ ಇರುವಂಥದ್ದು ಇಷ್ಟೇ, ಅದು ದೇವರಿಗೆ ಸಮರ್ಪಣೆ ಮಾಡಿದ ಹೊರಗೆ ತಂದ ತಕ್ಷಣ ಆ ಬಾಳೆಹಣ್ಣು ಚೇಂಜ್ ಆಗೋದಿಲ್ಲ. ಆದರೆ ಅದರಲ್ಲಿ ಒಂದೇ ಒಂದು ಚೇಂಜ್ ಆಗಿರುವಂಥದ್ದು ನಮ್ಮ ಭಾವನೆ, ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ನಾವಿಟ್ಟಂಥ ನಿಚ್ಚಲ ಆದಂಥ ಒಂದು ಭಕ್ತಿ ಅದರಲ್ಲಿ ಪ್ರತಿಬಿಂಬಿಸ್ತದೆ. ಆ ಕಾರಣಕ್ಕೋಸ್ಕರ ನಾವು ನಮ್ಮ ಇಡೀ ಜಗತ್ತು ಅಥವಾ ನಮ್ಮ ಇಡೀ ಸಮುದಾಯ ಅಥವಾ ಇಡೀ ಒಟ್ಟು ಈ ಒಂದು ಭಾರತೀಯ ವ್ಯವಸ್ಥೆ ಉಳ್ಕೊಂಡಿದೆ. ನಮ್ಮ ನಂಬಿಕೆ ಆಧಾರದ ಮೇಲೆ, ನಮ್ಮ ಶ್ರದ್ಧೆಯ ಮೇಲೆ ಉಳ್ಕೊಂಡಿದೆ. ಯೋಗ ಕೂಡ ಹಾಗೆ. ಯೋಗ ಯಾರು ನಂಬಿ ಆ ಯೋಗವನ್ನು ಪರಿಪೂರ್ಣವಾಗಿ ಪಾಲನೆ ಮಾಡಿಕೊಂಡು ಜೀವನ ಪೂರ್ತಿ ಮಾಡ್ತಾರೆ. ನನಗೆ ಇವತ್ತು ನಾನು ಬೆಳ್ತಂಗಡಿ ಹೋಗಿದ್ದೆ, ಅಲ್ಲಿಂದ ಬರುವಾಗ ಒಬ್ಬರು ಹೇಳಿದರು, ನಮ್ಮಲ್ಲಿ ಒಬ್ಬರು 86 ವರ್ಷ ಬದುಕಿದ್ದಾರೆ, ಆದರೆ ಅವರು 6 ದಿನ ಮಾತ್ರ ಯೋಗ ಮಾಡಲಿಲ್ಲ. ಪೂರ್ತಿ ಸಣ್ಣದಿಂದ 86 ವರ್ಷದಲ್ಲಿ 6 ದಿನ ಮಾತ್ರ ಅವರಿಗೆ ಯೋಗ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಣ್ಣದಿರುವಾಗ ಯಾವಾಗ ಅವರಿಗೆ ಯೋಗ ಮಾಡಲಿಕ್ಕೆ ಪ್ರಾರಂಭ ಆಗಿದೆ ಇಲ್ಲಿಯವರೆಗೆ ಮಾಡಿದ್ದಾರೆ. ಬೇರೆ ಬೇರೆ ಆರೋಗ್ಯದ ವಿಷಯ ಮಾತಾಡುವಾಗ ಹೇಳಿದರು ಗುರುಗಳೇ, ಅವರು 86 ವರ್ಷ ಬದುಕಲಿಕ್ಕೇ ಅದೇ ಯೋಗನೇ ಕಾರಣ. ನಾನು ಹೇಳೋದು, ಈಗ ಇಂಗ್ಲೀಷ್ ಮೆಡಿಸಿನ್ ಇರ್ಬೋದು, ಬೇರೆ ಬೇರೆ ಮೆಡಿಸಿನ್ ಇರ್ಬೋದು, ಇದೆ ಯಾವುದು ತಗೊಂಡ್ರು ನಮ್ಮ ಆರೋಗ್ಯವನ್ನು ಸುಸ್ಥಿತ ರೀತಿಯಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲವನ್ನು ಇಡಬೇಕಿದ್ರೆ ಮಾನಸಿಕ ನೆಮ್ಮದಿ, ಆರೋಗ್ಯ, ಎಲ್ಲ BP, ಶುಗರ್ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಿದ್ರೆ ಯೋಗದಿಂದ ಮಾತ್ರ ಮಾಡಲಿಕ್ಕೆ ಇದನ್ನು ಸಾಧ್ಯ ಎನ್ನುವುದನ್ನು ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ನಮ್ಮ ದೇಶದ ನರೇಂದ್ರ ಮೋದಿ ಅವರು ಈ ವಿಶ್ವಕ್ಕೇ ಒಂದು ಸಂದೇಶ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ನಾನು ಹೇಳೋದು, 21ನೇ ತಾರೀಕು ನಿನ್ನೆ ದಿನ ಯಾರೆಲ್ಲ ಜಗತ್ತಿನಲ್ಲಿ ಯೋಗವನ್ನು ಮಾಡಬೇಕು ಅನಿಸ್ತದೆ ಎಲ್ಲರೂ ಮಾಡ್ತಾರೆ. ಅವನಿಗೆ ಆ ಪಾರ್ಟಿ ಈ ಪಾರ್ಟಿ, ಆ ರಾಜ್ಯಕ್ಕೆ ಈ ರಾಜ್ಯಕ್ಕೆ, ಆ ಧರ್ಮ ಈ ಧರ್ಮ ಏನಿಲ್ಲ, ಎಲ್ಲರೂ ಕೂಡ ಯೋಗವನ್ನು ಮಾಡುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಆರೋಗ್ಯವನ್ನು ಏನಾದರೂ ಕಾಪಾಡಲಿಕ್ಕೆ ಸಾಧ್ಯ ಆಗುವುದಾದರೆ ಈ ಒಂದು ಯೋಗದಿಂದ ಅದನ್ನು ಕಾಪಾಡಲಿಕ್ಕೆ ಸಾಧ್ಯ ಎನ್ನುವುದನ್ನು ನಾವು ಇಡೀ ಜಗತ್ತಿಗೆ, ನಮ್ಮ ರಾಷ್ಟ್ರ, ನಮ್ಮ ಹಿರಿಯರು ಅದನ್ನು ತೋರಿಸಿಕೊಟ್ಟಿದ್ದಾರೆ. ನಾನು ಕೊರೋನಾ ಸಂದರ್ಭದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಉಲ್ಲೇಖ ಖಂಡಿತ ಮಾಡಬೇಕು. ಯಾಕೆಂದರೆ ಎಷ್ಟೋ ವರ್ಷ ನಾವೆಲ್ಲ ಮರ್ತಿದ್ದೆವು. ನಮಗೆ ಮನೆಯಲ್ಲಿರುವ ನಮ್ಮ ಈ ಕಷಾಯ, ಇನ್ನೊಂದು ಮತ್ತೊಂದು ಇದೆಲ್ಲ ನಮಗೆ ಫಲ ಕೊಡ್ತಾ ಇರಲಿಲ್ಲ. ನಮಗೆ ಅಂಗಡಿಯಲ್ಲಿ ಸಿಗುವಂಥ ಬೇರೆ ಬೇರೆ ರುಚಿಯಾದ ವಸ್ತುಗಳೇ ನಾವು ಹೆಚ್ಚು ಸ್ವೀಕಾರ ಮಾಡುವುದನ್ನು ನೋಡಿದೆವು. ಮೊನ್ನೆ ಈ ಕೊರೋನಾ ಬಂದದ್ದು ಒಳ್ಳೆಯದು ಅಂತ ಹೇಳೋದಲ್ಲ, ಅದು ಜಗತ್ತಿಗೆ ಒಂದು ಮಹಾಮಾರಿ. ಅದರ ಮಧ್ಯದಲ್ಲಿ ಕೂಡ ಕೆಲವರದ್ದು ಜೀವನ ಶೈಲಿ ಬದಲಾಗಿದೆ. ಸ್ವಲ್ಪ ಸರಳ ಜೀವನಕ್ಕೆ ತುಂಬ ಜನ ಬಂದಿದ್ದಾರೆ ಮತ್ತು ಮುಂದೆ ಕೂಡ ಸರಳ ಜೀವನದಲ್ಲಿ ಹೋಗಬೇಕು ಅಂತ ಎಷ್ಟೋ ಜನ ನಿಶ್ಚಯ ಮಾಡಿರ್ಬೋದು. ಜೊತೆಗೆ ನಮ್ಮ ಮನೆಯಲ್ಲಿರುವಂಥ ಬೇವು ಸೊಪ್ಪಿನ ರಸವನ್ನು ಕುಡಿಯುವಂಥದ್ದು, ಇದು ಬೇರೆ ಬೇರೆ ಸೊಪ್ಪಿನ ಈ ಒಂದು ಕಷಾಯವನ್ನು ಮಾಡಿಕೊಂಡು ಕುಡಿಯುವಂಥದ್ದು, ಇಂಥದ್ದೆಲ್ಲ ಅಭ್ಯಾಸ ಕೂಡ ತುಂಬ ಮನೆಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಇದು ಪರಿವರ್ತನೆ, ಜಗದ ನಿಯಮ. ನಮ್ಮ ಜಗತ್ತನ್ನು ನಮ್ಮ ದೇವರು ನಂಬಿಕೆ ಆಧಾರದ ಮೇಲೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ತಗೊಂಡು ಹೋಗಬೇಕು ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ದೇವರು ಆಯಾಯ ಕಾಲದಲ್ಲಿ ಮಾಡ್ತಾರೆ ಎನ್ನುವುದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಹೇಳ್ತಾ, ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಬಗ್ಗೆ ಇವರು ಉಲ್ಲೇಖ ಮಾಡಿದರು ವಿದ್ಯಾಧರನ. ಈ ಸಲ ಗುರುಗಳ 25 ವರ್ಷಕ್ಕೆ ನಮ್ಮ ಮಂದಿರಕ್ಕೆ
ಯಾವುದೇ ರೀತಿಯ ದೇವರಿಗೆ ಬಂಗಾರ ಮಾಡಲಿಕ್ಕೆ, ದೇವರಿಗೆ ಬೆಳ್ಳಿದು ಮಾಡಲಿಕ್ಕೆ, ಅಥವಾ ಕಟ್ಟಡ ಕಟ್ಟಲಿಕ್ಕೆ, ಅಥವಾ ಏನೂ ಕೆಲಸ ಇಲ್ಲ. ಎಲ್ಲವನ್ನು 25 ವರ್ಷದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಕೈಯಲ್ಲಿ ಎಲ್ಲವನ್ನು ಮಾಡಿಸಿದ್ದಾರೆ. ಅವರ ಆಶೀರ್ವಾದದಿಂದ, ಅನುಗ್ರಹದಿಂದ ನಮ್ಮ ಊರಿನ ಎಲ್ಲ ಜನರು ಅದನ್ನು ಮಾಡಿಕೊಂಡು ಬಂದಿದ್ದಾರೆ. ನಮಗೆ ಉಳಿದಿರುವಂಥದ್ದು ಈ ಸಲ ಈ ಕೊರೋನಾ ಸಂದರ್ಭದಲ್ಲಿ ಕೂಡ ಊರಿನ ಬೇರೆ ಬೇರೆ ರೀತಿಯ ಸಾಮಾಜಿಕ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆ, ಬೇರೆ ಬೇರೆ ಸಾಂಸ್ಕೃತಿಕವಾಗಿ ಹುಡುಗಿಯರ ಹೆಣ್ಣುಮಕ್ಕಳದಾಗಿರ್ಬೋದು, ಗಂಡು ಮಕ್ಕಳದಾಗಿರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಯಾವುದೇ ರೀತಿಯ ಒಬ್ಬ, ಈಗ ನನ್ನ ಹೇಳೋದು, ಒಂದು 18ರಿಂದ 25 ವರ್ಷದ ಹುಡುಗನನ್ನು, ಹುಡುಗ ನೀನು ಆ ಥರ ಹೋಗಬಾರ್ದು ಅಂತ ಅವನಿಗೆ ಹೇಳಿದರೆ ಅವ ಹೆಚ್ಚು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತು ಅವನನ್ನು ನಿಮ್ಮ ಥರ ಸಾಂಸ್ಕೃತಿಕವಾಗಿ ಅವನನ್ನು ನಮ್ಮೊಟ್ಟಿಗೆ ತರಬೇಕು ಹೊರತು ಅವನನ್ನು ಮನೆಯಲ್ಲಿ ಮಕ್ಕಳನ್ನು ಕೂಡ ನಾವು ಸ್ವಲ್ಪ ಫೋರ್ಸ್ ಮಾಡಿದರೆ ಅವರು ಯಾವ ದಿಕ್ಕಿಗೆ ಹೋಗಬಾರ್ದು ಅದೇ ದಿಕ್ಕಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಈ ರೀತಿಯ ಕೆಲಸವನ್ನು ನಿರಂತರ ಒಟ್ಟು ಹೆಚ್ಚು ಕಡಿಮೆ ಒಂದು 50-60 ಕಾರ್ಯಕ್ರಮದ ಯೋಚನೆಯನ್ನು ಮಾಡಿದ್ದೇವೆ. ಎಲ್ಲ ಸಾಮಾಜಿಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕವಾದ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ವಿದ್ಯಾಧರನ ಹಿಂದಿನಿಂದಲೂ 25 ವರ್ಷಗಳಿಂದ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ. ನಾಡಿದ್ದು ಜುಲೈ ಮತ್ತು ಆಗಸ್ಟಲ್ಲಿ 2 ತಿಂಗಳು ಶ್ರೀಕೃಷ್ಣನ ಜಪವನ್ನು 108 ನಾಮಸ್ಮರಣೆಯನ್ನು ಪ್ರತಿ ಮನೆಯಲ್ಲಿ ಮಾಡಬೇಕೆನ್ನುವ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ನಾಡಿದ್ದು ಇಸ್ಕಾನ್ನ ಸ್ವಾಮೀಜಿಯವರು ಬರ್ತಾರೆ, ಅವರು ದೀಕ್ಷೆ ಕೊಡ್ತಾರೆ. ಎಲ್ಲ ಮನೆಯಲ್ಲಿ ಈ ರೀತಿಯ ಒಂದು 2 ತಿಂಗಳ ಕಾರ್ಯಕ್ರಮವನ್ನು ಜಪ ಮಾಡೋದು, ಮತ್ತು ನಾವು ಪುಸ್ತಕ ಕೊಡ್ತೇವೆ. ಆ ಪುಸ್ತಕದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಒಂದು ಬರೆಯುವ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಎಲ್ಲರೂ ಅದರಲ್ಲಿ ಒಂದು ಭಕ್ತಿಭಾವ ಮತ್ತು ಶ್ರದ್ಧೆಯಿಂದ ಈ ಕೊರೋನಾ ಸಂದರ್ಭದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡೋದರ ಮುಖಾಂತರ ಸಾಂಸ್ಕೃತಿಕವಾಗಿ ಸಮಾಜವನ್ನು ನಮ್ಮತನಕ್ಕೆ ತರುವುದು ಯಾವ ರೀತಿ ಎನ್ನುವುದನ್ನು ಆ ರೀತಿ ಕೆಲಸ ಮಾಡುವ ಬಗ್ಗೆ ಸಂಕಲ್ಪವನ್ನು ಮಾಡಿದ್ದೇವೆ. ಹೊಸಕೂರಲ್ನ ವಿದ್ಯಾಧರನ ಈ ರೀತಿಯ ಒಂದು ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಕೂಡ ಆನ್ಲೈನ್ ಕಾರ್ಯಕ್ರಮ ಮಾಡೋದರ ಮುಖಾಂತರ ಮನೆಯಲ್ಲಿ ಯಾರು ಸಹ ಅವರ ಈ ಮನೆಯಲ್ಲಿ ಕೂತು ನಾನು ಉದಾಹರಣೆಗೆ ಹೇಳೋದುಂಟು, ಈಗ ಶಾಲೆ ತೆರೆಯದೆ ತುಂಬ ಸಮಯ ಆಯಿತು. ಆ ಶಾಲೆಯ ಒಳಗೆ, ನಿಮ್ಮ ಶಾಲೆಯೆಲ್ಲ ಇರ್ಬೋದು, ಸರ್ಕಾರಿ ಶಾಲೆ ಕೆಲವು ಕಡೆ ಅದರ ಒಳಗೆ ಯಾವುದೆಲ್ಲ ಆಗಿದೆ ಅಂತ ಗೊತ್ತಿಲ್ಲ. ಅವು ಬಂದಿದ್ದ ಅದರಲ್ಲಿ ಏನೆಲ್ಲ ಆಗಿದೆ ಖಂಡಿತ ಗೊತ್ತಿಲ್ಲ, ಯಾಕೆಂದರೆ ಅಷ್ಟು ದೂರ ಹೋಗಿದ್ದೇವೆ. ಮಕ್ಕಳಿಗೆ ಏನಾಗಿದೆ ಅಂದರೆ ಅವರ ನಿತ್ಯ ನಿರಂತರ ಮಾಡಬೇಕಾಗಿರುವಂಥ ವಿದ್ಯಾಭ್ಯಾಸದ ಆ ಚಟುವಟಿಕೆ ಮರೆತೇ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಹಂತದಲ್ಲಿ ನಾವು ಹೇಳ್ತಾ ಇದ್ದೆವು ಮೊಬೈಲ್ ಮುಟ್ಟಬಾರದು ಅಂತ ನಾವು ಬಡಿತಾ ಇದ್ದೆವು. ಈಗ ಮೊಬೈಲ್ ಮುಟ್ಟಬೇಕು ಅಂತ ನಾವು ಜೋರು ಮಾಡ್ತಾ ಇದ್ದೇವೆ. ಪರಿವರ್ತನೆ ಆಗಿದೆ. ಆ ಕಾರಣಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಈ ಹೊಸಕೂರಲ್ನ ನಮ್ಮ ವಿದ್ಯಾಧರನ್ನ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಯೋಗ ದರ್ಶನ ಅತ್ಯಂತ ಯಶಸ್ವಿಯಾಗಿ 18 ದಿನಗಳ ಕಾಲ ಯೋಗ ಗುರುಗಳು ಮಾಡಿದ್ದಾರೆ. ಇದನ್ನು ಮುಂದುವರಿಸಿಕೊಂಡು ಹೋಗುವ. 18 ದಿನ ಮುಗಿಯಿತು ಅಂತ ನಾವು ಇದನ್ನು ಬಿಡುವುದಲ್ಲ. ಯೋಗ ಗುರುಗಳು ಏನೆಲ್ಲ ನಮಗೆ ಕಳಿಸಿದ್ದಾರೆ, ಇದರಲ್ಲಿ ನಾವು ಏನೆಲ್ಲ ಅಭ್ಯಾಸ ಮಾಡಿದ್ದೇವೆ ಅದನ್ನು ಜೀವನ ಪೂರ್ತಿ ಮಾಡುವಂಥ ಪ್ರಯತ್ನ ನಾವೆಲ್ಲ ಮಾಡುವ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ವಿದ್ಯಾಧರನ ಮತ್ತು ಅವರ ಎಲ್ಲ ತಂಡಕ್ಕೆ ಮತ್ತು ಯೋಗ ಗುರುಗಳಿಗೆ ನಮಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಬಂಧುಗಳೇ, ಸತೀಶ್ ಕುಂಪಲರವರು ಮಾತಾಡುವಾಗೊಂದು ಹೇಳಿದರು, ಯೋಗಾಚಾರ್ಯರ ಎದುರು ಮಾತಾಡುವಷ್ಟು ನಾವು ಶಕ್ತರಲ್ಲ ಅಂತ ಹೇಳಿಕೊಂಡು. ಯೋಗಾಚಾರ್ಯರು ದೊಡ್ಡ ಮಾತುಗಾರರು, ಯೋಗದ ಬಗ್ಗೆ ಅಧ್ಯಯನ ಮಾಡಿದವರು. ಸತೀಶ್ ಕುಂಪಲ್ರವರು ಎಷ್ಟು ಮಾತಾಡ್ತಾರೆ ಹೇಳಿ ನನಗೆ ಗೊತ್ತು. ಯಾಕೆಂದರೆ ಸರಿಸುಮಾರು 25-26 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ನಾನು ಆ ಸಂದರ್ಭವನ್ನು ನೆನಪಿಸಿಕೊಳ್ತೇನೆ. ನಾನಲ್ಲಿ ಕಾರ್ಯಕ್ರಮ ನಿರ್ವಹಣೆಗಾಗಿ ಹೋಗ್ತಾ ಇದ್ದೆ. ಆಗ ಜಲಂಧರ ಮಾಸ್ಟರ್ ಮಟ್ಟಿಗಿದ್ದರು. ಅವರಿಗೆ ಹೋಗಲಿಕ್ಕೆ ಆಗದ ಸಂದರ್ಭದಲ್ಲಿ ಅವರು ನನ್ನನ್ನು ಕಳಿಸ್ತಾಯಿದ್ರು, ನೀವು ಹೋಗಿ ಅಲ್ಲಿ ಸುಧಾರಿಸಿ ಬನ್ನಿ, ನಿರ್ವಹಣೆ ಆಗಬೇಕು, ಕಾರ್ಯಕ್ರಮ ಜೋಡಣೆ ಆಗಬೇಕು ಅಂತ ಹೇಳಿಕೊಂಡು ನಾನು ಬರ್ತಾಯಿದ್ದೆ. ಆ ರೀತಿಯ ನಮಗೆ ಸಂಪರ್ಕ ಅಲ್ಲಿ. ಹಾಗೆ ಸತೀಶ್ ಕುಂಪಲ್ರವರು ಹಾಗೆ ಇಷ್ಟು ಮಾತುಗಾರರಾಗಿರಲಿಲ್ಲ. ನಾವೆಲ್ಲ ಅವರಿಗೆ ಹೇಗೆ ಏನು ಹೇಳಿ ಚೌಕಟ್ಟಾಕಿ ಹೇಳಿಕೊಡುವಂತಹ ದಿನ ನನಗೆ ನೆನಪಿತ್ತು. ಇವತ್ತು ನಾನು 25 ವರ್ಷ ನಂತರ ನಾನು ಸಾಂದರ್ಭಿಕವಾಗಿ ಅವರನ್ನು ಸಂದೇಶಕ್ಕಾಗಿ ಕರೆದು ನನಗೆ ಒಂದು ಅನ್ನಿಸ್ತದೆ, ನಾನು ಒಂದು ಒಳ್ಳೆಯ ಕೆಲಸ ಮಾಡಿದೆ ಹೇಳಿಕೊಂಡು. ಇವತ್ತು ನನಗಿಂತ ಒಳ್ಳೆಯ ಮಾತುಗಾರರಾಗಿ ಸತೀಶ್ ಕುಂಪಲ್ರವರು ಬೆಳೆದಿದ್ದಾರೆ. ಅದು ನನಗೆ ಹೆಮ್ಮೆ. ಯಾಕೆಂದರೆ ನಾವು ಏನಿದ್ದರೂ ಈಗ ನಾವು ಎಂತ ಹೇಳ್ತೇವೆ, ನಮ್ಮ ಕೆಲಸಗಳು ನಮ್ಮ ಕಾರ್ಯಗಳು ಒಂದು ಹಂತದವರೆಗೆ ಮಾಡಿ ಆಗಿದೆ. ಈಗ ಅವರು ಬೆಳೆದಿದ್ದಾರೆ. ರಾಜಕೀಯವಾಗಿ ಅವರು ಇನ್ನಷ್ಟು ಬೆಳೆಯಲಿ, ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಬೆಳೆಯಲಿ ಅಂತ ಹೇಳ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಅವರ ರಜತ ಮಹೋತ್ಸವ ಆರಂಭ ಕಾಲದಿಂದಲೂ ನಾನಿದ್ದವ, ಈಗಲೂ ನಾನು ಅವರೊಟ್ಟಿಗೆ ಇರ್ತೇನೆ ಅಂತ ಹೇಳಿಕೊಳ್ಳುತ್ತಾ, ಆ ಒಂದು ಸೌಭಾಗ್ಯ ನನಗೂ ಸಿಗಲಿ, ಕೃಷ್ಣದೇವರ ಅನುಗ್ರಹ ನಮಗೂ ಇರಲಿ ಸೇವೆ ಮಾಡುವಂತ ಹೇಳಿಕೊಳ್ಳುತ್ತಾ, ಅವರ ರಜತ ಮಹೋತ್ಸವ ಯಶಸ್ಸಿಗೆ ಶುಭ ಹಾರೈಸ್ತಾ, ಇದೀಗ ನಮ್ಮನ್ನು ಉದ್ದೇಶಿಸಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿದ್ದಾರೆ ಶ್ರೀಯುತ ಹರಿದಾಸ್ ಮಾಡೂರ್ರವರು. ಅವರು ವಿಶ್ವ ಹಿಂದೂ ಪರಿಷತ್ತಿನ ಗೌರವ ಸಲಹೆಗಾರರಾಗಿ ಧಾರ್ಮಿಕ
ಸಾಮಾಜಿಕ ಕ್ಷೇತ್ರಗಳಲ್ಲಿ ಅವರು ತನ್ನನ್ನು ತೊಡಗಿಸಿಕೊಂಡಿದ್ದಾರೆ, ಉದ್ಯಮಿಯಾಗಿ ಯಶಸ್ವಿಯಾಗಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ 2 ಕಿರು ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ನನ್ನ ಆತ್ಮೀಯ ಮಿತ್ರರಾದಂಥ ಅಲೆಮಾರಿ ಅಲೆಮಾರಿ ಇದರ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ರೆ ಹಾಗೂ ಆತ್ಮೀಯ ನಮ್ಮ ಎಲ್ಲ ಗುರುಗಳೇ ಸರಿಯಾದಂಥ ಯೋಗಾಚಾರ್ಯವರೇ, ಅದೇ ರೀತಿ ಇನ್ನೊಂದು ನನ್ನ ಆತ್ಮೀಯ ಮಿತ್ರರಾದಂಥ ಸತೀಶಣ್ಣ, ಹಾಗೆ ಪ್ರಶಾಂತಣ್ಣ, ಹಾಗೆ ಇದರ ಸಂಯೋಜಕರಾದಂಥ ಹೊಸಕುರಲ್ ಬಳಗ, ಇದರ ಸಂಯೋಜಕರಾದಂತಹ ವಿದ್ಯಾರ್ಥಿ ಶೆಟ್ರೆ ಹಾಗೂ ಬಳಗದವರೇ. ಯೋಗ ಅಂದರೆ 2 ಯೋಗ ಇದೆ. ಒಂದು ಯೋಗ ಅಂದರೆ ಸಂದರ್ಭ, ಇನ್ನೊಂದು ಯೋಗ ಅಂದರೆ ಈ ರೋಗ ಬಂಧಕ್ಕೆ ಕೊಡುವಂಥ ಒಂದು ಔಷಧಿ. ಇಲ್ಲಿ ನಾವು ಈಗ ಯೂಸ್ ಮಾಡೋದಂದರೆ ಯೋಗ ಅಂದರೆ ರೋಗಕ್ಕೆ ಒಂದು ಔಷಧಿ. ರೋಗಕ್ಕೆ ಅಂದರೆ ಅದು ಸಂದರ್ಭಕ್ಕೆ ಯೂಸ್ ಮಾಡಿದರೆ ಮಾತ್ರ. ಅಂದರೆ ರೋಗ ಬಂದ ಮೇಲೆ ಯೋಗ ಮಾಡಿದರೆ ಅದಕ್ಕೇನು ಪ್ರಯೋಜನ ಸಿಗಲಿಕ್ಕಿಲ್ಲ. ಅದಕ್ಕೋಸ್ಕರ ಅಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇಟ್ಟಿದ್ದೀರ. ಈ ಯೋಗ ಮಾಡಬೇಕಾದ್ರೆ ಅದಕ್ಕೆ ಯಾವುದೇ ಬ್ಲಡ್ ಗ್ರೂಪ್ ಬೇಡ, ರಾಜಕೀಯ ಬೇಡ, ಅಥವಾ ಜಾತಿ ಬೇಡ, ಕುಲ ಬೇಡ, ಧರ್ಮ ಬೇಡ, ಲಿಂಗ ಬೇಡ, ಯಾವುದು ಕೂಡ ಬೇಕಾಗಿಲ್ಲ. ಯೋಗ ಪ್ರತಿಯೊಬ್ಬರಿಗೆ ಕೂಡ ಮಾಡ್ಬೋದು. ಅಂಥ ಸಂದರ್ಭ ನೋಡಿ, ಅಂದರೆ ಚಿಕ್ಕಂದಿನಿಂದಲೇ ಈ ಯೋಗವನ್ನು ಮಾಡ್ತಾ ಬಂದರೆ ಯಾರಿಗೂ ನನ್ನ ಅಂದಾಜು ಔಷಧಿ ಅಗತ್ಯ ಇರಲಿಕ್ಕಿಲ್ಲ, ಯಾವುದು ಕಾಯಿಲೆ ಬರಲಿಕ್ಕೇನೋ ಇಲ್ವ ಅಂತ. ಅದಕ್ಕೋಸ್ಕರ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಮತ್ತು ನಮ್ಮ ಯೋಗಾಚಾರ್ಯ ಇರುವಾಗ ಸತೀಶಣ್ಣ ಹೇಳಿದಾಗೆ ಮಾತಾಡೋದಷ್ಟು ಒಳ್ಳೆಯದನ್ನು ಕಾಣೋದಿಲ್ಲ. ಅದಕ್ಕೋಸ್ಕರ ಒಳ್ಳೆಯ ಕಾರ್ಯಕ್ರಮ ಇಟ್ಟಿದ್ದೀರಿ ಪೋಷಕರ ಬಗ್ಗೆಯಲ್ಲಿ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ನನ್ನ ಒಂದು ಇದಕ್ಕೆ ಒಂದು ನನ್ನಿಂದ ಶುಭಾಶಯ ಹೇಳುತ್ತಾ ನನ್ನ 2 ಮಾತಿಗೆ ಕೊನೆಗೊಳಿಸ್ತೇನೆ. ಬಹಳ ಒಳ್ಳೆಯ ಮಾತನ್ನು ಹೇಳಿದರು ಶ್ರೀಯುತ ಹರಿದಾಸ್ ಮಾಡೂರವರು. ಯಾವುದೇ ರೀತಿಯಲ್ಲಿಯೂ ಕೂಡ ಮುಂಜಾಗ್ರತೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಅಗತ್ಯ. ರೋಗ ಬಂದ ನಂತರ ಮದ್ದು ಮಾಡಿ ಪ್ರಯೋಜನ ಇಲ್ಲ. ಎಲ್ಲರೂ ಹೇಳ್ತಾರೆ ರೋಗ ಬರುವುದಕ್ಕಿಂತ ಮೊದಲು ಮುಂಜಾಗ್ರತೆ. ಅದಕ್ಕೆ ಯೋಗ ಒಂದು ಒಳ್ಳೆಯ ಔಷಧಿ ಅಂತ ಹೇಳಿಕೊಳ್ಳುತ್ತಾ, ಮುಂಜಾಗ್ರತೆ ಕ್ರಮ ಅಂತ ಹೇಳಿಕೊಳ್ಳುತ್ತಾ, ಸತೀಶ್ ಕುಂಪಳ್ರವರು ಒಂದು ಮಾತು ಹಾಗೆ ಹೇಳಿದರು, ನಾವು ಯಾವುದನ್ನೆಲ್ಲ ಮರ್ತಿದ್ದೆವು ಹಳೆಯದ್ದು, ಎಲ್ಲ ಕಟ್ಟು ಕಷಾಯ, ಎಲ್ಲ ರೀತಿಯ ಸೊಪ್ಪುಗಳ ಕಷಾಯವನ್ನು ಕುಡಿಲಿಕ್ಕೆ ನಮಗೆ ಕೊರೋನಾ ನೆನಪು ಮಾಡಿಕೊಟ್ಟಿದ್ದು. ಅದೊಂದು ಸತ್ಯ ಮಾತು ಹೇಳಿದರು. ನಮ್ಗೆ ಒಟ್ಟಿಗೆ ಇರಲಿಕ್ಕೆ, ಬಂಧುತ್ವದ ಜೀವನ ಬೆಳೆಸಲಿಕ್ಕೆ, ನಮ್ಮ ಎಲ್ಲ ಹಿತ್ತಲ ಗಿಡದ ಮದ್ದನ್ನು ಸವಿಯಲಿಕ್ಕೆ ಕೊರೋನಾ ಅವಕಾಶ ಮಾಡಿಕೊಟ್ಟಿತ್ತು. ಇದಕ್ಕಾಗಿ ಕೊರೋನಾಕ್ಕೆ ನಾವು ಒಂದು ರೀತಿಯಲ್ಲಿ ತಲೆಬಾಗಬೇಕು. ನಮ್ಮನ್ನು ಮಹಾಮಾರಿ ಕಟ್ಟಿ ಹಾಕಿದೆ, ನಾವು ಸಂಕಷ್ಟದಲ್ಲಿದ್ದೇವೆ, ಅದು ಬೇರೆ ವಿಷಯ. ಆ ಮಹಾಮಾರಿ ಬೇಗ ವಿಶ್ವದಿಂದ ದೂರ ಆಗಲಿ. ಇದೀಗ ನಮ್ಮೊಂದಿಗೆ ಶ್ರೀಯುತ ಪ್ರಶಾಂತ್ ಕಾಪಿಕಾಡ್ ಅವರು ಧಾರ್ಮಿಕವಾಗಿ ತನ್ನ ದೈವದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಅವರಿಗೆ ಬಳೆ ಇಡುವ ಮೂಲಕ ಅವರು ಒಂದು ಒಳ್ಳೆಯ ಮಂತ್ರದೀಕ್ಷೆಯನ್ನು ಪಡೆದಿದ್ದಾರೆ. ಅಂತಹ ಮುದ್ರಾ ದೀಕ್ಷೆಯನ್ನು ಪಡೆದಂತಹ ಕಾಪಿಕಾಡ್ ಶ್ರೀ BS ನಿಲಯದ ಶ್ರೀ ಮಂತ್ರದೇವತೆಯ ಸಾನ್ನಿಧ್ಯದ ಪ್ರಧಾನ ಅರ್ಚಕರು. ಅವರು ನಮಗೆ 2 ಕಿರುನುಡಿಯ ಶುಭಾಶಯಗಳನ್ನು ಆಡಬೇಕಾಗಿ ಕೇಳಿಕೊಂಡು. ಗ್ರಾಮದ ದೇವರು ಸೋಮನಾಥ ದೇವರ ಪಾದಕ್ಕೆ ಹಾಗೂ ನನ್ನ ತಾಯಿ ಶ್ರೀ ಮಂತ್ರದೇವತಾ ಹಾಗೂ ಕೊರಗಜ್ಜ ಮತ್ತು ಪರಿವಾರ ಶಕ್ತಿಯನ್ನು ಮುಂದಿಡುತ್ತಾ ಅವರ ಪಾದಕ್ಕೆ ನಮಿಸುತ್ತಾ, ಇವತ್ತಿನ ಸೀತಾರಾಮ ಗೋ ಸೇವಾಶ್ರಮ ಮತ್ತು ಹೊಸಕುರಳ್ ಚಾನಲ್ರವರ ಸಹಯೋಗದೊಂದಿಗೆ ನಡೆಸಿದ ಯೋಗ ಸ್ಪರ್ಧೆಯಲ್ಲಿ ಇವತ್ತಿನ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಂತಹ ನಮ್ಮ ಆತ್ಮೀಯರು, ನಾಯಕರು ಆದಂತಹ ಅಲೆಮಾರಿ ಮತ್ತು ಅಲೆಮಾರಿ ನಿಗಮದ ಅಧ್ಯಕ್ಷರಾದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ರೆ ಹಾಗೂ ಯೋಗ ಗುರುಗಳು ಆದಂತಹ ಯೋಗಾಚಾರ್ಯ ಶ್ರೀ ಪುಂಡರೀಕ್ಷ ಬೇಳೂರವರೇ ಹಾಗೂ ನಮ್ಮ ನಾಯಕರು, ಆತ್ಮೀಯರು, ಹಿರಿಯ ನಾಯಕರು, ಮಾರ್ಗದರ್ಶಕರು ಆದಂತಹ ಸತೀಶ್ ಕುಂಪಳ್ರೆ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾದಂತಹ ಹರಿದಾಸ್ ಮಾಡೂರ್ರೆ ಹಾಗೂ ಈ ನಮ್ಮ ಹೊಸಕುರಲ್ ಚಾನಲ್ನ ನಿರ್ದೇಶಕರಾದಂತಹ ನಮ್ಮ ವಿದ್ಯಾಧರ್ ಶೆಟ್ರೆ ಎಲ್ಲರಿಗೂ ವಂದಿಸುತ್ತಾ, ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯಾವ ಕನಸನ್ನು ಕಂಡಿದ್ದಾರ, ಇವತ್ತು ಆ ಕನಸು ನಮಗೆ ನನಸಾಗ್ತಾ ಇದೆ.
ಇವತ್ತು ನಿನ್ನೆಯ ದಿನ ವಿಶ್ವ ಯೋಗ ದಿನ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಇಡೀ ರಾಷ್ಟ್ರ ನಮ್ಮ ಭಾರತ ದೇಶವನ್ನು ನೋಡುವಂತಹ ಒಂದು ದಿನ ಸನ್ನಿಹಿತವಾಗಿದೆ. ಆ ರೀತಿ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ನಮಗೆ ಆ ರೀತಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳುತ್ತಾ, ಇವತ್ತು ನಮ್ಮ ಪುಂಡರೀಕ್ಷ ಗುರುಗಳಾದಂಥ ಅವರು ಹಾಗೂ ನಮ್ಮ ವಿದ್ಯಾಧರ್ ಶೆಟ್ಟರ ಹೊಸಕುರಳ್ನ ಚಾನಲ್ನ ಸಹಯೋಗದಿಂದ ನಡೆದಂಥ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಪ್ರಾರ್ಥಿಸುತ್ತಾ, ಇನ್ನು ಮುಂದೆಯೂ ಇಂಥ ಕಾರ್ಯಕ್ರಮ ನಡೆಯಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ತಾಯಿ ಮಂತ್ರದೇವತಾ ಪಾದಕ್ಕೆ ನಮಿಸ್ತಾ ಇದ್ದೇನೆ. ಪ್ರಾದಾರ್ಪಣ. ವಂದನೆಗಳು. ಬಹಳ ಒಳ್ಳೆಯ ಮಾತುಗಳನ್ನ ಆಡಿದರು. ಕಾರ್ಯಕ್ರಮ ಯಶಸ್ವಿ ಆಗಲಿ ಎನ್ನುವ ಮೂಲಕವಾಗಿ ಶ್ರೀಯುತ ಪ್ರಶಾಂತ್ ಕಾಪಿಕಾಡ್ರವರು ಶುಭ ಹಾರೈಸಿದ್ದಾರೆ. ಈಗಲೇ ಎಲ್ಲರ ಬಾಯಿಂದ ಬಂತು, ಇದು ಇಲ್ಲಿಗೆ ಮುಕ್ತಾಯ ಆಗಬಾರ್ದು, ಮುಂದುವರಿಯಬೇಕು ಅಂತ ಹೇಳಿಕೊಂಡು ನಾವು ಈ ಬಗ್ಗೆ ಯೋಗಾಚಾರ್ಯ ಶ್ರೀಯುತ ಪುಂಡರೀಕಾಕ್ಷ ಬೆಳ್ಳೂರು ಇವರೊಂದಿಗೆ ಮಾತಾಡಿದ್ದೇವೆ. ಅವರು ಕೂಡ ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಾರೆ. ವಾರಕ್ಕೊಂದು ಯೋಗಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನು, ಅದು ಕನಿಷ್ಠ ಅರ್ಧ ಗಂಟೆಗಳ ಕಾಲ ನಮ್ಮ ವಾಹಿನಿಯಲ್ಲಿ ವಾರಕ್ಕೊಂದು ಕಾರ್ಯಕ್ರಮವನ್ನು ನಡೆಸುವಂತಹ ಒಂದು ಹೊಸ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಬೇರೆ ಬೇರೆ ರೀತಿಯ ಯೋಜನೆಗಳಿವೆ. ಯಾವುದಕ್ಕೂ ಕೊರೋನಾದ ಆ ಸಂಕಷ್ಟ, ಲಾಕ್ಡೌನ್ಗಳಿಂದ ಆದಂತಹ ಆರ್ಥಿಕ ಸಂಕಷ್ಟ, ಇದರಿಂದ ಮೇಲೆ ಬರಬೇಕಾಗಿದೆ. ಆ ನಂತರ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ. ಸದ್ಯದಲ್ಲೇ ವಾರಕ್ಕೊಂದು ಯೋಗದ ಕಾರ್ಯಕ್ರಮ ಅವರ ಸಹಯೋಗದಿಂದ ಹೊಸಕುರಲ್ನಲ್ಲಿ ಮೂಡಿ ಬರಲಿಕ್ಕಿದೆ ಅಂತ ಹೇಳಿಕೊಳ್ಳುತ್ತಾ, ಇದೀಗ ಈ ಒಂದು ವಿಶ್ವ ಯೋಗ ದಿನದ ಅಂಗವಾಗಿ ಯೋಗ ದರ್ಶನ, ನಿಮ್ಮ ಆರೋಗ್ಯಕ್ಕೊಂದು ಮಾರ್ಗದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ 18 ದಿನಗಳ ಕಾಲ ನೀವು ಅದನ್ನು ವಾಹಿನಿಯಲ್ಲಿ ನೋಡಿದ್ದೀರಿ. ಅಂತರ್ಜಾಲದಲ್ಲಿ ನೀವು ಮುಂದೆಯೂ ನೋಡಬಹುದು. ಈ ಒಂದು ಸ್ಪರ್ಧೆಯನ್ನು ಅವರು ಬೇರೆ ಬೇರೆ ವಿಭಾಗಗಳಲ್ಲಿ ಏರ್ಪಡಿಸಿದ್ದು ನಾನು ಮೊದಲೇ ಹೇಳಿದೆ. ಆ ಸ್ಪರ್ಧೆಯ ವಿಜೇತರ ಆ ಒಂದು ಬಹುಮಾನದ ವರದಿಯನ್ನು ಅವರು ಇದೀಗ ನಮ್ಮ ಮುಂದೆ ಇಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಮಾನವನ್ನು ನಾವೀಗ ವಿತರಿಸುವುದಿಲ್ಲ, ಕೇವಲ ಸಾಂಕೇತಿಕವಾಗಿ ಅವರ ಹೆಸರುಗಳನ್ನು ಹೇಳ್ತೇವೆ. ಅವರಿಗೆ ಬಹುಮಾನವನ್ನು, ಅವರವರ ಪ್ರಶಸ್ತಿ ಪತ್ರವನ್ನು ಒಪ್ಪಿಸುವಂತಹ ಕೆಲಸವನ್ನು ಮಾಡ್ತೇವೆ. ಗಣ್ಯರಿಗೆ ಅದರ ಪ್ರಶಸ್ತಿ ಪತ್ರವನ್ನು ಈಗ ತೋರಿಸ್ತೇವೆ. ಬಹುಮಾನದ ಆ ಒಂದು ಕೊಡುವಂತಹ ಕಾರ್ಯಕ್ರಮ ನಾವು ಮುಂದಕ್ಕೆ ಅವರು ಮಾಡ್ತಾರೆ ಅಂತ ಹೇಳಿಕೊಳ್ತಾ, ಇದೀಗ ಅದರ ವಿಜೇತರ ವರದಿ. ಹರಿ ಓಂ. ಒಟ್ಟು ಕಾರ್ಯಕ್ರಮ ನಡೆದಿರುವುದು ಮಹಿಳಾ ವಿಭಾಗ ಮತ್ತು ಪುರುಷ ವಿಭಾಗ ಅಂತ 2 ವಿಭಾಗ ಮಾಡಿಕೊಂಡಿತ್ತು. ಅದರಲ್ಲಿ 3 ವಿಭಾಗಗಳು, ಮಹಿಳೆಯರಲ್ಲಿ 3, ಪುರುಷರಲ್ಲಿ 3. ಪುರುಷ ವಿಭಾಗ 20ರ ಒಳಗಡೆ, 20ರಿಂದ 40 ವರ್ಷ, 40 ವರ್ಷಕ್ಕಿಂತ ಮೇಲ್ಪಟ್ಟು. ಅದಕ್ಕೆ ಬೇರೆ ಬೇರೆ ಆಸನಗಳನ್ನು ಅಲ್ಲಿ ನಮಗೆ ತಿಳಿಸಲಾಗಿತ್ತು. ಅದರಲ್ಲಿ ಪುರುಷ ವಿಭಾಗದಲ್ಲಿ 20 ವರ್ಷದ ಒಳಗಿನ, ಅಂದರೆ ಮಕ್ಕಳ ಒಂದು ಯೋಗಾಸನದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡವರು ಚಿರಂಜೀವಿ ಆದರ್ಶ ಕಾವೂರು, ಮಂಗಳೂರಿನವರವರು. ಅವರು ಪ್ರಥಮ ಸ್ಥಾನದಲ್ಲಿದ್ದಾರೆ. ದ್ವಿತೀಯ ಸ್ಥಾನದಲ್ಲಿ ಕುಂಪಳದ, ನಿಮ್ಮ ಊರಿನವರು ಇವರು, ಚಿಂತನ್, ಅವನು ದ್ವಿತೀಯ ಸ್ಥಾನದಲ್ಲಿದ್ದಾನೆ. ತೃತೀಯ ಸ್ಥಾನದಲ್ಲಿ ಸೃಜನ್, ಅವರು ಕನಕಮುಗೇರು, ಅಂದರೆ ಕಿನ್ನಿಯಾದಲ್ಲಿರುವವರವರು. ಅವರು 3 ಜನ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಇನ್ನು 40 ವರ್ಷದಿಂದ ಮೇಲ್ಪಟ್ಟು, ಅದರಲ್ಲಿ ನಮ್ಮದು ಸಂಖ್ಯೆ ಕಡಿಮೆ ಇರುವುದರಿಂದ ಅದನ್ನು ಒಟ್ಟಿಗೆ ಜೋಡಿಸಿದ್ದೇವೆ ನಾವು. ಹಾಗೆ 20ರಿಂದ 60ರಿಂದ ಮೇಲ್ಪಟ್ಟವರು ಕೂಡ ಅದರಲ್ಲಿದ್ದರು. ಅದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುವವರು ವಿಶ್ವನಾಥ್ ಶೆಟ್ಟಿ ಅಂತ. ಅವರು ಮೂಲ ಎಲ್ಲಿ ಅಂತ ಗೊತ್ತಾಗಲಿಲ್ಲ ನನಗೆ, ವಾಟ್ಸಪ್ಪಲ್ಲಿ ಬಂದ ಕಾರಣ ಸರಿ ಗೊತ್ತಾಗಲ್ಲ. ಈಗ ವಿಶ್ವನಾಥ್ ಶೆಟ್ಟಿ ಅವರು. ಇನ್ನು ದ್ವಿತೀಯ ಸ್ಥಾನ ಶ್ರೀ ಸುರೇಶ್, ಅವರು ಅಡ್ವೊಕೇಟ್, ಅವರು ಕಾಸರಗೋಡಿನವರು, ಕೇರಳದವರು. ಹಾಗೆ ಅವರು ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಇನ್ನು ತೃತೀಯ ಸ್ಥಾನ, ಅವರು ಮೂಲತಃ ನೆಲ್ಲಿಯಾಡಿಯವರು, ತಿಮ್ಮಪ್ಪ ಅಂಥೇಳಿ, ಅವರಿಗೆ ಕಣ್ಣೀರು ತೋಟದಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಅವರು ತೃತೀಯ ಸ್ಥಾನದಲ್ಲಿದ್ದಾರೆ. ಇನ್ನು ಮಹಿಳಾ ವಿಭಾಗಕ್ಕೆ ಸಂಬಂಧಪಟ್ಟು 20ರ ಒಳಗಡೆ ಕುಮಾರಿ ತನುಶ್ರೀ ಪೆರ್ಲಾ ಅವರು, ಅಂದರೆ ಕೇರಳ ಆಗತ್ತೆ. ದ್ವಿತೀಯ ಸ್ಥಾನದಲ್ಲಿ ಕುಮಾರಿ ಸಮೃದ್ಧಿ ಕಣ್ಣೀರು ತೋಟ, ತೃತೀಯ ಕುಮಾರಿ ಗಹನ ಕುಂಪಳ. 20ರಿಂದ 40 ವರ್ಷದ ಒಳಗಿರುವಂಥವ್ರದ್ದು ಪ್ರಥಮ ಕುಮಾರಿ ರೂಪ ಬದಿಡ್ಕ, ಕೇರಳ ಆಗುತ್ತೆ ಅದು. ದ್ವಿತೀಯ ಕುಮಾರಿ ಪೃಥ್ವಿ ಕಣ್ಣೀರು ತೋಟದಲ್ಲಿ. ತೃತೀಯ ಸ್ಥಾನ ಕುಮಾರಿ ಕನಕಲಕ್ಷ್ಮಿಯವರು. ಹಾಗೆಯೇ 40 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಮಹಿಳಾ ವಿಭಾಗಕ್ಕೆ ಸಂಬಂಧಪಟ್ಟು ಪ್ರಥಮ ಸ್ಥಾನ ಶ್ರೀಮತಿ PS ಈಶ್ವರಿ ಪ್ರಕಾಶ್,
ನಮ್ಮ ಪ್ರಕಾಶಣ್ಣನವರ ಶ್ರೀಮತಿಯವರು. ದ್ವಿತೀಯ ಶ್ರೀಮತಿ ರಂಜಿನಿ ಕಾವೂರು, ಮಂಗಳೂರಿನವರು. ತೃತೀಯ ಸ್ಥಾನ ಶ್ರೀಮತಿ ಸಹನಾ ಕೋರಿಕಾರು, ಇವರು ಕೇರಳದವರು. ಅವರು ನಮ್ಮ ಶ್ರೀ ಭಾರತಿ ವಿದ್ಯಾಪೀಠದಲ್ಲಿ ನನ್ನ ಜೊತೆಗೆ ಯೋಗ ಟೀಚರ್ ಆಗಿದ್ದರು. ಅವರು ತೃತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಹೆಚ್ಚಿನ ಅಂಶ ನನಗೆ ಕಂಡದ್ದರಲ್ಲಿ ತುಂಬ ಕ್ಲಿಷ್ಟಕರವಾದ ಆಸನಗಳಿದ್ದದ್ದರಿಂದ ಹೆಚ್ಚು ಕಡಿಮೆ 20-40 ವರ್ಷದವರು ಭಾಗವಹಿಸಲಿಲ್ಲ ಅಂತ ಕಾಣ್ತದೆ. ಯಾಕಂದರೆ ಕಾರ್ತಿಕ್ ಅವರು ತುಂಬ ಬೆಂಡಿಂಗ್ ಇದೆಲ್ಲ ಇರೋದ್ರಿಂದ ಈ ಹಿಂದಿ ಅಂಕಲಿಗೆ ಯಾರು ಪೈರ್ ಎತ್ತನತ್ತೆ ಅಂತ ಯೋಚನೆ ಮಾಡಿರ್ಬೋದು. ಹಾಗಾಗಿ ತುಂಬ ಜನ ಅದಕ್ಕೆ ಬಂದಿಲ್ಲ ಅಂತ ಕಾಣ್ತದೆ ನನಗೆ. ಅಂತೂ ಪರವಾಗಿಲ್ಲ, ಹೆಚ್ಚು ಕಡಿಮೆ ಒಂದು 10-60ರಷ್ಟು ಜನ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಮನೆಯಲ್ಲಿ ಎದ್ದುಕೊಂಡು ಇಷ್ಟೊಂದು ಮಾಡಿರೋದು ಭಾರಿ ವಿಶೇಷ. ಇದರ ಜೊತೆಯೇ ಹೊಸಕೂರಲಿನ ಸಂಯೋಗದಲ್ಲಿಯೇ ಇದ್ದರೂ ಕೂಡ ಇನ್ನೊಂದು ಭಾಷಣ ಸ್ಪರ್ಧೆಯನ್ನು ಮಾಡಿಸ್ಕೊಂಡಿದ್ದೇವೆ. ಅದರಲ್ಲಿ ಧರ್ಮಸ್ಥಳದವರು ಮತ್ತು ಇನ್ನೊಬ್ಬರು ಬೆಂಗಳೂರಿನವರು, ಅವರಿಬ್ಬರು ಭಾಗವಹಿಸಿದ್ದಾರೆ. ಅವರಿಗೆ ಪ್ರತ್ಯೇಕ ಅವರಿಗೆ ಕರಪತ್ರ ಎಲ್ಲ ಮಾಡಿದೆ, ಅದನ್ನು ಕಳಿಸಿಕೊಡುವ ಕೆಲಸಗಳಾಗುತ್ತೆ. ಇನ್ನು ಹೊರಗಿನವರಿಗೆಲ್ಲ ಆನ್ಲೈನಲ್ಲಿ ಅದನ್ನು ಕಳಿಸಿಕೊಡಲಾಗುವುದು. ಹಾಗೆ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಉಳ್ಳಾಲಕ ಪರಿಸರದಲ್ಲಿರುವವರಿಗೆ ಈ ರೀತಿ ಅಭಿನಂದನಾ ಪತ್ರಕ ಮಾಡಿದೆ. ಈ ಅಭಿನಂದನಾ ಪತ್ರಿಕೆಯನ್ನು ಅವರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ ನಾವು. ಯೋಗ ಸ್ಪರ್ಧೆ ಬಹಳ ಕಡಿಮೆ ಸಮಯದ ಅವಧಿಯಲ್ಲಿ ನಾವು ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದು ಮತ್ತು ಕೆಲವು ಕಠಿಣ ಯೋಗಾಸನಗಳನ್ನು ಇಟ್ಟದ್ರಿಂದ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಇರ್ಬೋದು. ಆದರೆ ಬಂದವರೆಲ್ಲರೂ ಒಳ್ಳೊಳ್ಳೆ ಯೋಗ್ಯ ಸ್ಪರ್ಧಿಗಳಾಗಿದ್ದರು. ನಮ್ಮ ಯೋಗವನ್ನು ಪ್ರಸ್ತುತಪಡಿಸಿದಂತಹ ಯೋಗಾಚಾರ್ಯರವರು ಹೇಳ್ತಾ ಹೋದ ಹಾಗೆ ಅದನ್ನು ಪ್ರಸ್ತುತಪಡಿಸಿದಂತಹ MSc ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ MSc ವಿದ್ಯಾರ್ಥಿ ಕಾರ್ತಿಕ್ ಅವರು ಮಾಡುವ ಯೋಗವನ್ನು ನೋಡಿದರೆ ಖಂಡಿತವಾಗಿ ಅದನ್ನು ಭಾಗವಹಿಸಲಿಕ್ಕೆ ಹಿಂದೆ ಎಂಕ್ಲೇರ್ದು ಆವಂತ ಅಂತ ಹೇಳುವವರ ಸಂಖ್ಯೆ ಹೆಚ್ಚೇ ಇರ್ಬೋದು. ನಾವು ಆವತ್ತೇ ಅದನ್ನು ಗಮನಿಸಿದ್ದೆವು. ಅಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ಯೋಗವನ್ನು ಪ್ರದರ್ಶಿಸಿದ್ದಾರೆ. ಆದರೆ ಇದಕ್ಕಾಗಿ ಹೆದರಬೇಕಾಗಿಲ್ಲ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮುಂದಕ್ಕೆ ಅದನ್ನು ಮತ್ತಷ್ಟು ಒಳ್ಳೆಯದು ಮಾಡುವಂತಹ ಒಂದು ಪ್ರಯತ್ನವನ್ನು ನಾವೆಲ್ಲ ಮಾಡೋಣ. ಮುಂದಕ್ಕೂ ಈ ಸ್ಪರ್ಧೆಯನ್ನು ನಾವು ಆಯೋಜಿಸ್ತೇವೆ. ಖಂಡಿತವಾಗಿ ಈ ಸ್ಪರ್ಧೆ ಇಲ್ಲಿಗೆ ನಿಲ್ಲುವುದಿಲ್ಲ. ಬರುವ ವರ್ಷಕ್ಕೂ ಈ ಸ್ಪರ್ಧೆ ಮುಂದುವರಿಯುತ್ತದೆ. ಅದನ್ನು ಹೊಸಕುರಲ್ ಮತ್ತು ಯೋಗಾಚಾರ್ಯರು ಒಟ್ಟಿಗೆ ಇದ್ದುಕೊಂಡು ಮತ್ತು ಎಲ್ಲ ನಮ್ಮ ಹೊಸಕುರಲ್ ಬಳಗದವರನ್ನು ಇಟ್ಟುಕೊಂಡು ಈ ಸ್ಪರ್ಧೆಯನ್ನು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಹೊಸಕುರಲ್ ನಾಡ್ದು ಜುಲೈ 15 ತಾರೀಕಿಗೆ 18 ವರ್ಷಗಳನ್ನು ಪೂರೈಸಿ 19ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ. ಬಹಳ ಕಠಿಣದ ಸವಾಲಿನ ದಿನಗಳನ್ನು ಎದುರಿಸಿ ನಾವು ಮುಂದುವರಿತಾ ಇದ್ದೇವೆ. ಹೇಗೋ ಹಾಗೆ ಸಾಗುತ್ತಾ ಇದ್ದೇವೆ. ಇನ್ನು ಎಷ್ಟು ದಿವಸ ಇದನ್ನು ಮುಂದುವರಿಸಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಆದರೂ ಈ ಸಂದರ್ಭದಲ್ಲಿ 18 ವರ್ಷಗಳನ್ನು ಪೂರೈಸಿ 19ನೇ ವರ್ಷಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದು ಭಾಷಣ ಸ್ಪರ್ಧೆಯನ್ನು, ಅದು ಕೂಡ ಅಂತರ್ಜಾಲದ ಮೂಲಕ ಯೋಜನೆ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದರ ವಿವರಗಳನ್ನು 1-2 ದಿವಸದಲ್ಲಿ ನಾವು ಪ್ರಕಟಪಡಿಸ್ತೇವೆ. ಆನಂತರ ಇದಕ್ಕೆ ನಾವು ಎಷ್ಟು ದಿನ ಏನು ಅಂತ ನಿಗದಿಪಡಿಸಿಕೊಂಡು ಈ ಒಂದು ಯೋಜನೆಯನ್ನು ಅಂತರ್ಜಾಲದ ಮೂಲಕ ಸ್ಪರ್ಧೆಯನ್ನು ಮಾಡುವಂತಹ ಒಂದು ಉದ್ದೇಶಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಈಗಲೇ ಕೇಳಿಕೊಳ್ಳುತ್ತಾ, ಇದೀಗ ಈ ಒಂದು ಯೋಗ ದರ್ಶನ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಪ್ರಸ್ತುತಪಡಿಸಿ ಹೊಸಕುರಲ್ನ ವಾಹಿನಿಗೂ ಒಂದು ಒಳ್ಳೆಯ ಮೆರುಗು ಕೊಟ್ಟು ನೋಡುಗರಿಗೂ ಕೇಳುಗರಿಗೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಎನ್ನುವಂತಹ ತೃಪ್ತಿ ನಮಗೂ ಆಗಿದೆ. ನಮ್ಮೊಂದಿಗಿದ್ದಂತಹ ಎಲ್ಲರೂ ಇದಕ್ಕೆ ಒಳ್ಳೆಯ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಪ್ರೇರಣೆ ಕೊಟ್ಟಂತಹ, ನಮ್ಮನ್ನು ಪ್ರೇರಣೆ ಕೊಟ್ಟವರನ್ನು ನಾವು ಯಾವತ್ತೂ ಮರೆಯುವಂತಹ ಮಾತೇ ಇಲ್ಲ. ಇದೀಗ ನಮಗೆ ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ಕೊಟ್ಟಂತಹ ಶ್ರೀಯುತ ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರು ಇವರಿಗೆ ನಮ್ಮೊಂದು ಸಣ್ಣ ಅಭಿನಂದನಾ ಗೌರವವನ್ನು ನಮ್ಮ ಅತಿಥಿಗಳು ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಕೊರೋನಾ ಲಾಕ್ಡೌನ್ ಇರುವುದರಿಂದ ನಮಗೆ ಹೆಚ್ಚಿನ ವ್ಯವಸ್ಥೆ ಮಾಡಲಿಕ್ಕಾಗಲಿಲ್ಲ. ಆದರೂ ನಮ್ಮದೊಂದು ಅಭಿಮಾನದ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸಿದ್ದೇವೆ. ಅವರು ಸಮಾಜಮುಖಿಯಾಗಿ ಯಾವಾಗಲೂ ಚಿಂತನೆ ಮಾಡುವವರು. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಅವರಿಂದ ಮತ್ತಷ್ಟು ಸಮಾಜಕ್ಕೆ ದೊರಕಲಿ, ಒದಗಿ ಬರಲಿ ಅನ್ನುವಂತಹ ಅಭಿನಂದನೆಯ ಹಾರೈಕೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಎಲ್ಲ ವಿಶೇಷವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಜೇತರಿಗೆ ಮತ್ತಷ್ಟು ಅಭಿನಂದನೆಗಳು. ನಿಮ್ಮ ಪ್ರಯತ್ನ ಮುಂದುವರಿಯಲಿ. ಮತ್ತಷ್ಟು ಇಂತಹ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ನಿಮಗೆ ಅನುಗ್ರಹ ಶಕ್ತಿ ದೊರಕಲಿ, ಮತ್ತಷ್ಟು ಬಹುಮಾನಗಳು ನಿಮಗೆ ದೊರಕಲಿ ಅಂತ ಹಾರೈಸ್ತಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟು ಅವರು ಇವತ್ತು ಬಹಳ ದೂರದಲ್ಲಿದ್ದರು, ಆದರೂ ಈ ಕಾರ್ಯಕ್ರಮಕ್ಕೆ ಬಂದು ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಬಂದು ನಮಗೆ ಸಹಕಾರ ನೀಡಿದ್ದಾರೆ. ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳುದೊಟ್ರವರು ಹೊಸಕುರಾಲ್ ಬಳಗದಲ್ಲಿ ವಿಶೇಷವಾಗಿ ನಮಗೆ ಸಹಕಾರ ನೀಡಿದವರು, ಮಾರ್ಗದರ್ಶನ ನೀಡಿದವರು. ದಶಮಾನೋತ್ಸವದ ನಂತರ ಇದೀಗ ಮತ್ತೆ 9 ವರ್ಷಗಳು, ನಿನ್ನೆ ಮೊನ್ನೆ ದಶಮಾನೋತ್ಸವ ನಡೆದ ಹಾಗೆ ಇದೆ. 9 ವರ್ಷಗಳು ನಾಡಿಗೆ ಕಳೆದು ಹೋದಾಗೆ ಆಗಿದೆ. ಹೇಗೆ ಹೋಯಿತು ಹೇಗೆ ಆಯಿತು ಗೊತ್ತಿಲ್ಲ, ಆದರೂ ದೇವರು ನಡೆಸಿಕೊಂಡು ಬಂದಿದ್ದಾರೆ ಅಂತ ಹೇಳಿಕೊಳ್ತಾ ನಮ್ಮೊಂದಿಗೆ ಪ್ರತಿನಿತ್ಯ ಸಹಕಾರ ನೀಡುತ್ತಿರುವಂತಹ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇದೀಗ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ನಾನು ನಂಬುವಂತಹ ಎಲ್ಲ ದೇವರನ್ನು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಬಹಳ ಒಂದು ಔಚಿತ್ಯಪೂರ್ಣವಾದಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಮ್ಮ ಸೀತಾರಾಮ ಗೋ ಸೇವಾಶ್ರಮ ಮತ್ತು ಹೊಸಕುರಾಲ್ ಚಾನೆಲ್ನವರ ಸಹಯೋಗದೊಂದಿಗೆ ಈ ಒಂದು ಯೋಗಾಸನ ಸ್ಪರ್ಧೆಯನ್ನು 18 ದಿವಸಗಳವರೆಗೆ ನಿರಂತರವಾಗಿ ನಡೆಸಿ ಇವತ್ತು ನಿನ್ನೆ ನಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ವಿಶ್ವ ಯೋಗ ದಿನದ ಒಂದು ದಿನ, ಅದರ ಮರುದಿವಸ ಇವತ್ತು ಅದರ ಸಮಾರೋಪ ಸಮಾರಂಭವನ್ನು ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಬಹಳ ಮುಖ್ಯವಾಗಿ ಈ ಒಂದು ಯೋಗಾಚಾರ್ಯ ಶ್ರೀ ಪುಂಡರೀಕಾಕ್ಷ ಬೆಳ್ಳೂರು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ಭಾಗದಲ್ಲಿ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಶ್ರೀರಾಮ ದೇವರ ಪರಿವಾರ ದೇವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಬಹಳಷ್ಟು ಹರಿಕಥಾ ಕೀರ್ತನವನ್ನು ಮಾಡಿಸಿಕೊಟ್ಟಂಥ ಕೀರ್ತಿಯು ಕೂಡ ಯೋಗಾಚಾರ್ಯ ಶ್ರೀ ಪುಂಡರೀಕಾಕ್ಷ ಬೆಳ್ಳೂರವರು ಅವರ ಜೊತೆ ನಾವೆಲ್ಲರೂ ಕೂಡ ಸೇರುವಂಥ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದರು. ಶ್ರೀರಾಮ ನಾಮ ಜಪ ಮಾಸಾಚರಣೆ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಈ ಭಾಗದಲ್ಲಿ ಒಂದು ಹರಿಕಥೆಯನ್ನು ಕೇಳುವಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಯೋಗಾಚಾರ್ಯ ಶ್ರೀ ಪುಂಡರೀಕಾಕ್ಷ ಬೆಳ್ಳೂರವರಿಗೆ ಗೌರವಪೂರ್ಣವಾದ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಜೊತೆ ನನ್ನ ಆತ್ಮೀಯರು, ಇವತ್ತು ಅವರ ಜನ್ಮದಿನ, ಶುಭಾಶಯವನ್ನು ಕೂಡ ಸಲ್ಲಿಸ್ತೇನೆ. ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾಗಿ, ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡುತ್ತಿರುವಂಥ ಗೌರವಾನ್ವಿತ ಸತೀಶ್ ಕುಂಪಲ ನಮ್ಮ ಜೊತೆ ಇದ್ದಾರೆ. ನನ್ನ ಭಾಳ ಆತ್ಮೀಯರು. ನಾವು ಸರ್ಕಾರಿ ಕಾಲೇಜ್ ಆವಾಗ, ಈಗ ವಿಶ್ವವಿದ್ಯಾಲಯ ಕಾಲೇಜ್, ಆವಾಗ ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ ಅಂತ ಇತ್ತು, ಅಲ್ಲಿ ಸಹಪಾಠಿಯಾಗಿರ್ತಕ್ಕಂಥ ಹರಿದಾಸ್ ಮಾಡೂರು ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ನ ಮಾಲಕರು ಕೂಡ ಭಾಳ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಭಾಳಷ್ಟು ಸಮಾಜ ಸೇವೆಯನ್ನು ಮಾಡುವವರು. ವಿಶ್ವ ಹಿಂದೂ ಪರಿಷತ್ತಿನ ಉಳ್ಳಾಲ ಪ್ರಖಂಡದ ಗೌರವಾಧ್ಯಕ್ಷರು ಕೂಡ ಆಗಿದ್ದಾರೆ. ಅವರನ್ನು ಕೂಡ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಬಹಳ ಆತ್ಮೀಯರು, ಸಹೋದರ ಸಮಾನರಾದಂಥ ಪ್ರಶಾಂತ್ ಕಾಪಿಕಾಡು ನಮ್ಮ ಈ ಭಾಗದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಯುವಕರ ಜೊತೆ, ಹಿರಿಯರ ಜೊತೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಧಾರ್ಮಿಕವಾಗಿ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ದೇವತಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುವಂಥ ಪ್ರಶಾಂತ್ ಕಾಪಿಕಾಡು ಅವರು ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ವಿದ್ಯಾಧರಣ ಬಗ್ಗೆ ಹೇಳಬೇಕಂತೇಳಿ, ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ ಒಂದು ತುಳು ಚಾನೆಲ್ ಅನ್ನು ನಡೆಸಬೇಕು ಅಂತಾದರೆ ಆ ಒಂದು ಇವತ್ತು ಎಷ್ಟೋ ಆರ್ಥಿಕವಾಗಿ ಸಬಲರಾಗಿದ್ರೂ ಕೂಡ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸುವಂಥ ಇಂಥ ಪರಿಸ್ಥಿತಿನಲ್ಲೂ ಕೂಡ ಅವರು ಇವತ್ತೊಂದು ಒಳ್ಳೆಯ ಒಂದು ಟಿ ವಿ ಚಾನಲನ್ನು ಈ ಭಾಗದ ಜನರಿಗೆ ಒಳ್ಳೊಳ್ಳೆಯ ಸುದ್ದಿ ವಿಶೇಷಗಳನ್ನು ತಿಳಿಸುವ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರ ಸಹಯೋಗದಿಂದ ನಡೆಯುತ್ತಿರುವಂಥ ಈ ಒಂದು ಯೋಗಾಸನ ಸ್ಪರ್ಧಾ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ವಂದಿಸುತ್ತಾ ಬಹಳ ಮುಖ್ಯವಾಗಿ ವಿಶ್ವ ಯೋಗ ದಿನ ನಮ್ಮ ಅನಾದಿ ಕಾಲದಿಂದ ಪತಂಜಲಿ ಮಹಾಮುನಿ ಸ್ವಾಮಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ಣ ಅವರನ್ನು ಸ್ಮರಿಸುತ್ತಾ ನಮ್ಮ ದೇಶದ ಪ್ರಧಾನಿ ಏನು ನಮ್ಮ ಹಿಂದಿನ ನಮ್ಮ ಹಿರಿಯರು
ನಡೆಸಿಕೊಂಡು ಬಂದಂಥ ಎಲ್ಲ ಸಂಸ್ಕೃತಿಗಳನ್ನು ಇವತ್ತು ವಿಶ್ವಕ್ಕೆ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಮಾನ್ಯ ಮೋದಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡುತ್ತಿರುವಂಥದ್ದು. ಅದಕ್ಕೆ ಪೂರಕವಾಗಿ ಈ ಜೂನ್ 21ರಂದು ವಿಶ್ವ ಯೋಗ ದಿನ. ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತೇಳಿ ಎಲ್ಲರೂ ಕೂಡ ಅತಿಥಿಗಳು ಒಳ್ಳೆ ರೀತಿಯಲ್ಲಿ ಅವರವರ ಅಭಿಪ್ರಾಯಗಳನ್ನು ಹೇಳಿದರು. ಬಹಳ ಸುಲಭವಾಗಿ ಮಾಡುವಂಥ ಆಸನಗಳು ಕೂಡ ಯೋಗದಲ್ಲಿ ಯೋಗಾಭ್ಯಾಸದಲ್ಲಿ ಇದೆ. ಅವೆಲ್ಲವನ್ನು ಕೂಡ ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿರಿಯ ಪರಂಪರೆ ಯಾವ ರೀತಿ ಇತ್ತು ಅಂತೇಳಿದ್ರೆ ನಮ್ಮ ಆಯುರ್ವೇದ ಸಂಸ್ಕೃತಿ ಮತ್ತು ಯೋಗ ಸಂಸ್ಕೃತಿ ಇದು ನಮ್ಮ ಅನಾದಿ ಕಾಲದಲ್ಲಿ ಬಂದಿರತಕ್ಕಂಥ ಈ ಒಂದು ಸಂಸ್ಕೃತಿಯನ್ನು ಮತ್ತೊಮ್ಮೆ ಜನರಿಗೆ ತೋರಿಸುವಂಥ ಕಾಲ. ಅದರಲ್ಲೂ ಕೂಡ ಈ ಒಂದು ಕೊರೋನಾ ಕಣ್ಣಿಗೆ ಕಾಣದಂಥ ಒಂದು ವೈರಸ್ಸಿನ ಅವಾಂತರದಿಂದ ಇಡೀ ಲೋಕವೇ ಒಂದು ಸಂಕಷ್ಟವನ್ನು ಎದುರಿಸುತ್ತಂಥ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿ ಇವತ್ತು ಮೇಲುಗೈಯನ್ನು ಪಡೆಯುತ್ತಿದೆ. ಆಯುರ್ವೇದ ಏನು ಇದು ನಮ್ಮ ಆಯುರ್ವೇದಕ್ಕೆ ಎಷ್ಟು ಮಹತ್ವ ಇದೆ ಅಂತೇಳಿ ಇವಾಗ ನಮಗೆ ಗೊತ್ತಾಗಿದೆ. ಇವತ್ತು ನಾನು ನೋಡಿದೆ, ಯಾರೋ ಒಬ್ಬರು ಆಯುರ್ವೇದ ತಜ್ಞರು ಅಮೃತ ಬಳ್ಳಿ ಕೊರತೆ ಆಗಿದೆ ಅಂತ ಹೇಳ್ತಾರೆ. ಅಮೃತ ಬಳ್ಳಿ ಇರ್ಬೋದು, ಗರಿಕೆ ಹುಲ್ಲಾಗಿರ್ಬೋದು, ನಮ್ಮ ಬ್ರಾಹ್ಮಿ ಪತ್ರ ಆಗಿರ್ಬೋದು, ನಮ್ಮ ನೆಲನೆಲ್ಲಿ ಇದೆ, ತುಳುವಿನಲ್ಲಿ ಹೇಳುವಂಥ ಬಹಳಷ್ಟು ನಾವು ಉಪಯೋಗ ಮಾಡುವಂಥ ವಸ್ತುಗಳಿವೆ, ಆಯುರ್ವೇದಿಕ್ ವಸ್ತುಗಳಿವೆ. ಇವತ್ತೆಲ್ಲವನ್ನು ಕೂಡ ನಾವು ಹುಡುಕಾಡಿಕೊಳ್ಳುವಂಥ ಸ್ವಲ್ಪ ಅಮೃತ ಬಳ್ಳಿ ಉಂಡು, ಸ್ವಲ್ಪ ನೆಲನೆಲ್ಲಿ ದೈ ಉಂಡು, ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡುವಂಥ ಇವತ್ತು ಕೊರೋನಾ ಒಂದು ಸಂದರ್ಭದಲ್ಲಿ ನಮಗೆ ಅತಿ ಅವಶ್ಯಕತೆ ಆಗಿದೆ. ಅಮೃತ ಬಳ್ಳಿಯ ಒಂದು ತುಂಡು ಅಮೃತ ಬಳ್ಳಿ ತೆಕ್ಕೊಂಡು ಅದನ್ನು ಕಷಾಯ ಮಾಡಿ ಕುಡಿದ್ರೆ ಜ್ವರವೇ ಬರೋದಿಲ್ಲ. ಅಂಥ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಈ ರೀತಿಯಾದ ಒಂದು ಸಂಸ್ಕೃತಿ ವಿಶ್ವದ ಯಾವ ದೇಶದಲ್ಲೂ ಕೂಡ ನಾವು ಕಾಣಲಿಕ್ಕಿಲ್ಲ. ಆದುದರಿಂದ ಆಯುರ್ವೇದದ ಮಹತ್ವವು ಕೂಡ ನಮಗೆ ಗೊತ್ತಾಗಿದೆ. ನಾವು ದಿನನಿತ್ಯ ಉಪಯೋಗ ಮಾಡುವಂಥ ಆಹಾರ ಪದಾರ್ಥ ಇರ್ಬೋದು, ಅದಕ್ಕೆ ಉಪಯೋಗಿಸುವಂಥ ಏನು ಜೀರಿಗೆ ಇರ್ಬೋದು, ನಾವು ತುಳುವಿನಲ್ಲಿ ದಾಸಮಿ ಅಂತ ಹೇಳ್ತೇವೆ, ಬೆಳ್ಳುಳ್ಳಿ ಅಂತ ಹೇಳ್ತೇವೆ, ಇದೆಲ್ಲವೂ ಕೂಡ ಒಂದಲ್ಲ ಒಂದು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥಗಳಾಗಿವೆ. ಅವೆಲ್ಲವನ್ನು ಕೂಡ ನಾವು ಇವತ್ತು ಅವಶ್ಯಕವಾಗಿ ಉಪಯೋಗಿಸುವಂಥ ಒಂದು ಕಾಲಘಟ್ಟದಲ್ಲಿ ಬಂದು ನಾವು ನಿಂತಿದ್ದೇವೆ. ಅದರ ಜೊತೆಗೆ ಯೋಗಾಸನ, ಯೋಗ ಆಗಲೇ ಹೇಳಿದಂತೆ ಭಾಳಷ್ಟು ನಮ್ಮ ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರವರ ಎದುರುಗಡೆ ನಾವು ಯೋಗದ ಬಗ್ಗೆ ಮಾತನಾಡಲಿಕ್ಕೆ ಏನು ಅಷ್ಟು ದೊಡ್ಡ ಜನರಲ್ಲ. ಆದ್ರೂ ಕೂಡ ಯೋಗದ ಮಹತ್ವವನ್ನು ಅವರು ಕೂಡ ಭಾಳಷ್ಟು ಮಂದಿಗೆ ಸಾರಿದವರು. ಇವತ್ತು ಇಡೀ ವಿಶ್ವದಾದ್ಯಂತ ಯೋಗದ ಮಹತ್ವ ತಿಳಿಬೇಕು, ಯೋಗ ಅಂದರೆ ಏನು ಎಂಬುದನ್ನು ಸ್ವತಃ ಒಂದು ದೇಶವನ್ನು ಮುನ್ನಡೆಸುವಂಥ ನಾಯಕ ಇಡೀ ವಿಶ್ವಕ್ಕೆ ತೋರಿಸುವಂಥ ದಿನ ಜೂನ್ 21 ವಿಶ್ವ ಯೋಗ ದಿನವಾಗಿ ನಾವು ಆಚರಣೆ ಮಾಡುತ್ತೇವೆ. ಯಾವ ದೇಶಗಳಲ್ಲಿ ಎಲ್ಲರೂ ಕೂಡ ನಾವು ಟಿ ವಿ ಮಾಧ್ಯಮದಲ್ಲಿ ಅಥವಾ ನಮ್ಮ ಪತ್ರಿಕಾ ಮಾಧ್ಯಮ ನೋಡೋದು ಗೊತ್ತಾಗ್ತದೆ, ಎಲ್ಲ ಕಡೆಯೂ ಕೂಡ ಇವತ್ತು ಯೋಗವನ್ನು ಒಂದು ದಿನವಾಗಿ ಮಾಡಿಕೊಂಡು ಪ್ರತಿನಿತ್ಯವೂ ಕೂಡ ಆ ಯೋಗವನ್ನು ಅಭ್ಯಾಸ ಮಾಡುವಂಥ, ಆ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ. ಇವತ್ತು ಕೊರೋನಾಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ ನಾವು. ಆ ರೋಗ ನಿರೋಧಕ ಶಕ್ತಿ ಯಾರಲ್ಲಿದೆ ಅವರನ್ನು ಅಷ್ಟು ಬೇಗವಾಗಿ ಕೊರೋನಾ ಬಂದ್ರೂ ಕೂಡ ಈಗ ನಾವು ಬೇರೆ ಬೇರೆ ಕಡೆ ತಿರುಗಾಡುತ್ತಿರೋ ಸಂದರ್ಭದಲ್ಲಿ ಸತೀಶನ್ನಾಗಿರ್ಬೋದು, ಪ್ರಶಾಂತನ್ನಾಗಿರ್ಬೋದು, ಹರಿದಾಸನ್ನಾಗಿರ್ಬೋದು, ನಾವೆಲ್ಲರೂ ಕೂಡ ನಿರಂತರವಾಗಿ ಜನರ ಜೊತೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋರು. ಬಹಳಷ್ಟು ಸರಿ ನಮಗೆ ಕೊರೋನಾ ಬಂದು ಹೋಗಿರ್ಬೋದು, ಬಹಳಷ್ಟು ಬಾರಿ ಬಂದು ಹೋಗಿರ್ಬೋದು. ನಮ್ಮ ಶರೀರದಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ನಾವು ಈ ಮೂಲಕವಾಗಿ ಆದಷ್ಟು ಆಯುರ್ವೇದದ ಏನು ಕಷಾಯಗಳಿವೆ ಅಥವಾ ಬಿಸಿ ನೀರು ಏನಿದೆ ಅಥವಾ ನಾವು ದಿನನಿತ್ಯ ಉಪಯೋಗಿಸುವ ಸೊಪ್ಪು ತರಕಾರಿ ಇದೆಲ್ಲವನ್ನು ಕೂಡ ನಾವು ಬಳಸೋದ್ರ ಮೂಲಕ ಸ್ವಲ್ಪ ಯೋಗವನ್ನು ಕೂಡ ಅಭ್ಯಾಸವನ್ನು ಮಾಡೋದ್ರ ಮೂಲಕ ನಮ್ಮಲ್ಲಿರತಕ್ಕಂಥ ಆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಖಂಡಿತವಾಗಿ ಇದರಿಂದ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕೊರೋನಾ ಮಹಾಮಾರಿ ಅಂತ ನಾವು ಹೇಳ್ತೇವೆ, ಆ ಬಹಳ ಒಂದು ಇಡೀ ಲೋಕವೇ ಸಂಕಷ್ಟದಲ್ಲಿರತಕ್ಕಂಥ ಸಂದರ್ಭದಲ್ಲಿ ಕೊರೋನಾ ರೋಗ ಬಂದರೂ ಕೂಡ ನಮ್ಮ ಜೀವಮಾನದಲ್ಲೂ ಕೂಡ ಸ್ವಲ್ಪ ಶಿಸ್ತುಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಕೊರೋನಾ ಮಾಡಿದೆ. ಇವತ್ತು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ಮಾಸ್ಕನ್ನು ಮುಖವಸ್ತ್ರವನ್ನು ಧರಿಸಬೇಕು, ಈ ರೀತಿಯಾದ ಒಂದು ಒಳ್ಳೆಯ ಒಂದು ಶಿಸ್ತಿನ ಜೀವನ. ಇವತ್ತು ಶಾಲಾ ಪ್ರಾರಂಭವಾಗ್ತದೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನೋಡ್ತೀವಿ. ಶಾಲಾ ಪ್ರಾರಂಭ ಆದರೂ ಕೂಡ ನಾವು ಯಾವತ್ತೂ ಕೂಡ ಮಕ್ಕಳು ಒಬ್ಬರಿಗೊಬ್ಬರು ಹೆಗಲಿಗೆ ಕೈ ಹಾಕಿಕೊಂಡು ಏನಾದರೂ ಮಾಡಿಕೊಂಡು ಹೋಗೋದು, ಆ ಥರ ಮಾಡಲಿಕ್ಕಿಲ್ಲ. ಅವರು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಅಥವಾ ಇನ್ನೊಬ್ಬನ ಕೈಯಿಂದ ಪೆನ್ಸಿಲನ್ನು ಬಳಸಿಕೊಂಡು ಬರೆಯಲಿಕ್ಕಿಲ್ಲ, ಇನ್ನೊಬ್ಬನ ರಬ್ಬರನ್ನು ಮುಟ್ಲಿಕ್ಕಿಲ್ಲ. ಈ ರೀತಿ ಇದೆಲ್ಲ ಒಂದು ನಮ್ಮ ಶಿಸ್ತಿನ ಒಂದು ಶಿಸ್ತು, ನಮ್ಮ ಜೀವನದಲ್ಲಿ ಇರತಕ್ಕಂಥ ಶಿಸ್ತು ಕೂಡ ಈ ಕೊರೋನಾದಿಂದ ನಮಗೆ ಬಂದಿದಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಒಂದು ವಿಶ್ವ ಯೋಗ ದಿನದ ಈ ಸಂದರ್ಭದಲ್ಲಿ 18 ದಿವಸಗಳ ಕಾಲ
ನಿರಂತರವಾಗಿ ಇವತ್ತು ಯೋಗಾಸನ ಸ್ಪರ್ಧೆಯನ್ನು ಮಾಡುವುದರ ಮೂಲಕ ಯೋಗಾಭ್ಯಾಸವನ್ನು ಮಾಡವರಿಗೆ ಪ್ರಮಾಣ ಪತ್ರವನ್ನು ನೀಡುವುದರ ಮೂಲಕ ಒಳ್ಳೆಯ ಕೆಲಸವನ್ನು ಸೀತಾರಾಮ ಗೋಸೇವಾಶ್ರಮ ಮತ್ತು ನಮ್ಮ ಪೊಸಕುರಲ್ ಚಾನೆಲ್ನವರು ಒಟ್ಟು ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ನಾವು ನಮ್ಮಂಥ ದೇವದೇವರು ನಮಗೆ ಆಶೀರ್ವಾದವನ್ನು ಮಾಡಲಿ. ನಾವೇನು ನಿರಂತರವಾದ ಸಾಮಾಜಿಕ ಜೀವನದಲ್ಲಿ ಕೆಲಸವನ್ನು ಮಾಡುತ್ತಿರುತ್ತೇವೆ ಆ ಎಲ್ಲ ಕೆಲಸಗಳಿಗೂ ಕೂಡ ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಪೊಸಕುರಲ್ನ ನಿರ್ದೇಶಕ ವಿದ್ಯಾಧರ್ ಶೆಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ನಮ್ಮ ಯೋಗಾಚಾರ್ಯ ಶ್ರೀ ಪುಂಡರೀಕಾಕ್ಷ ಬೆಳ್ಳೂರು ಅವರಿಗೆ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ಒಂದೆರಡು ಮಾತು ನಿಲ್ಲಿಸ್ತೇವೆ. ಯೋಗಕ್ಕೆ ಅರ್ಥಗಳು ಬಹಳ. ಕೂಡುವುದು, ಒಟ್ಟು ಸೇರುವುದು, ಒಂದು ಎಲ್ಲರೂ ಒಟ್ಟಾಗುವುದು, ಇದಕ್ಕೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಯೋಗ ಪದವನ್ನು ಬಳಸ್ತೇವೆ. ಇನ್ನು ಕೊಂಚ ಯೋಗ ತಿಕ್ಕಂಡು ಅಡೆ ಪೋಯರೆ ನಾವೆಲ್ಲ ಒಟ್ಟಾಗಿದ್ದೇವೆ, ಇದೊಂದು ಸುಯೋಗ, ಹೀಗೆ ಬಳಸ್ತೇವೆ. ಇಂತಹ ಯೋಗ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿ ಬರಲಿ, ನಮ್ಮ ಆರೋಗ್ಯಕ್ಕೆ ಮುಂಜಾಗ್ರತೆಯ ರಕ್ಷಾ ಕವಚವಾಗಿ ಮೂಡಿ ಬರಲಿಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಿಕೊಳ್ಳೋಣ. ಯೋಗವನ್ನು ಸ್ವಲ್ಪವಾದರೂ, ಕಠಿಣ ಯೋಗ ಅಲ್ಲದಿದ್ದರೂ ಸುಲಭ ಯೋಗಗಳನ್ನು, ಪ್ರಾಣಾಯಾಮವನ್ನು ಸ್ವಲ್ಪವಾದರೂ ಅಭ್ಯಾಸ ಮಾಡಿಕೊಳ್ಳುವ ಮೂಲಕವಾಗಿ ಯಾವ ಕೊರೋನಾದಂತಹ ಮಹಾಮಾರಿ ಬಂದು ಇಡೀ ಜಗತ್ತಿಗೆ ಒಂದು ಎಚ್ಚರಿಕೆ ನೀಡಿದೆಯೋ ಅಂತಹ ಎಚ್ಚರಿಕೆ ಮುಂದಕ್ಕೆ 3ನೇ ಅಲೆ ಅಂತ ಹೇಳ್ತೇವೆ. ಅಂತಹ ಯಾವುದೇ ಅಲೆ ಬಂದರೂ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಎಲ್ಲ ರೀತಿಯ ಕ್ರಮಗಳನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯೋಗ ದರ್ಶನ ನಿಮ್ಮ ಆರೋಗ್ಯಕ್ಕೆ ಮಾರ್ಗದರ್ಶನ ಎನ್ನುವಂತಹ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದಂತಹ ಯೋಗಾಚಾರ್ಯ ಶ್ರೀಯುತ ಪುಂಡರೀಕಾಕ್ಷ ಬೆಳ್ಳೂರು ಸೀತಾರಾಮ ಗೋ ಮಾತಾ ಸೇವಾಶ್ರಮ ಇದರ ಸಂಚಾಲಕರಾಗಿ ಯೋಗ ಗುರುಗಳಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಪೊಸಕುರಲ್ ಬಳಗದ ಪರವಾಗಿ ಮತ್ತೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮಗೆ ಸಹಕಾರ ನೀಡಿದಂತಹ ಒಳ್ಳೆಯ ಮಾತುಗಳ ಮೂಲಕವಾಗಿ ನಮ್ಮನ್ನು ಪ್ರೋತ್ಸಾಹ ನೀಡಿದ್ದಾರೆ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸದಾ ಆತ್ಮೀಯರಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಪ್ರೋತ್ಸಾಹದ ಮಾತುಗಳನ್ನು ಆಡ್ತಿರುವಂತಹ ಇವತ್ತು ಕೂಡ ಒಳ್ಳೆಯ ಮಾತುಗಳನ್ನು ಆಡಿದಂತಹ ಶ್ರೀಯುತ ಸತೀಶ್ ಕುಂಪಲ ಅವರ ರಜತ ಮಹೋತ್ಸವ ಯಶಸ್ವಿಯಾಗಲಿ ಅಂತ ಹೇಳಿ ಮತ್ತೊಮ್ಮೆ ಹಾರೈಸ್ತಾ ಅವರಿಗೂ ಕೂಡ ಪೊಸಕುರಲ್ ಬಳಗ ಮತ್ತು ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಹರಿದಾಸ್ ಮಾಡೂರವರು ನಮಗೆ ಸದಾ ಪ್ರೋತ್ಸಾಹ ನೀಡುವವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪೊಸಕುರಲ್ ಬಳಗ ಮತ್ತು ವೀಕ್ಷಕ ಬಂಧುಗಳ ಪರವಾಗಿ ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಒಬ್ಬ ಯುವ ನಾಯಕರಾಗಿ ಇದೀಗ ಹೊಸ ದೀಕ್ಷಾ ಕಂಕಣವನ್ನು ಕೈಗೊಂಡು ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿಯೇ ಇನ್ನು ಮುಂದಕ್ಕೆ ತನ್ನ ಜೀವನವನ್ನು ಮುಡಿಪಾಗಿಡಬೇಕಾದಂತಹ ಕಾಪಿಕಾಡು ಶ್ರೀ ಮಂತ್ರದೇವತೆ ಸಾನ್ನಿಧ್ಯದ ಪ್ರಧಾನ ಅರ್ಚಕರು ಶ್ರೀಯುತ ಪ್ರಶಾಂತ್ ಕಾಪಿಕಾಡು ಅವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ವೀಕ್ಷಕ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧೆಗಳಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಪೊಸಕುರಲ್ನ ಮುಂದಿನ ಕಾರ್ಯಕ್ರಮಗಳಲ್ಲೂ ಹಾಗೂ ಯೋಗಾಚಾರ್ಯರ ಮುಂದಿನ ಕಾರ್ಯಕ್ರಮಗಳಲ್ಲೂ ನೀವೆಲ್ಲರೂ ಸಹಕಾರ ನೀಡಿ ಜಗತೆಯಾಗಿರಿ ಅಂತ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯವನ್ನು ತಿಳಿಸುತ್ತಾ ಶುಭ ಸಂಜೆಗಳು. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.